ಸ್ವಾಗತ ಬಂಧುಗಳೇ. ಕೊಂಕಣಿ ಭಾಷೆಯ ನೇಕಿತ್ರ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಇವತ್ತಿನ ಎಪಿಸೋಡಲ್ಲಿ ನಮಗೆ ಕೊಂಕಣಿಯ ಒಂದು ವ್ಯಕ್ತಿಯಾಗಿ, ಒಂದು ಕುಟುಂಬ ಆಗಿ ಇಲ್ಲಿದ್ದರು. ಅವರಿಗೆ ಕನ್ನಡ ಮಾತಾಡಲಿಕ್ಕೆ ತೊಂದರೆ ಆಗ್ತದೆ. ಅವರು ಕನ್ನಡದ ಜನ ಆಗಿ ಕೊಂಕಣಿ ಮಾತಾಡಲಿಕ್ಕೆ ಅವರಿಗೆ ಸ್ವಲ್ಪ ಅಡಚಣೆ ಇದ್ದರೆ ನಾವು ಕನ್ನಡದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನೀವು ನಮ್ಮ ಕೊಂಕಣಿ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಜನರು ಕನ್ನಡವನ್ನು ಬಲ್ಲವರು. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಕನ್ನಡದಲ್ಲಿ ನಡೆಸ್ತಾ ಇದ್ದೇವೆ. ನಮ್ಮ ಬಂಧುಗಳೇ, V4ನ ಎಲ್ಲ ವೀಕ್ಷಕರೇ, ನಮ್ಮ ನಡುವೆ ಒಂದು ಸೇವೆಗೊಂದು ಪರ್ಯಾಯ ಹೆಸರು ಎನ್ನುವ ಒಂದು ವ್ಯಕ್ತಿ ನಮ್ಮ ಒಟ್ಟಿಗಿದ್ದಾರೆ. ಇವರನ್ನು ನೋಡಿದರೆ ಕಾವಿ ಹುಟ್ಟು ಅವರ ಶ್ರೀಮತಿಯವರು ನಮ್ಮ ಒಟ್ಟಿಗಿದ್ದಾರೆ. UC ಪೌಲೋಸ್ ಅಂದರೆ, ಸಿಯೋನ್ ಆಶ್ರಮ ಅಂದರೆ ಗಂಡಿಬಾಗಿಲು ಬೆಳ್ತಂಗಡಿ ತಾಲೂಕಿನ ಒಂದು ಸೇವಾ ಕಾರ್ಯದಲ್ಲಿ ತಮ್ಮ ಇಡೀ ಜೀವನವನ್ನು ಕಳೆದ 21 ವರ್ಷದಿಂದ ಮುಡುಪಾಡಿಗಿಟ್ಟ ಮತ್ತು ಸಾವಿರಾರು ವ್ಯಕ್ತಿಗಳಿಗೆ ಸಾವಿರಾರು ಸೇವೆಯನ್ನು ನಿಜವಾಗಿ ಅವರಿಗೆ ಮಾಡದಿದ್ದರೆ ನಾವು ಯಾವುದೇ ಈ ಮನುಷ್ಯ ಜನ್ಮ ಸಾಧ್ಯವೇ ಇಲ್ಲ ಅಂತಹ ಒಂದು ವ್ಯಕ್ತಿಗಳಿಗೆ ಸೇವೆ ಮಾಡಿದ UC ಪೌಲೋಸ್ ನಮ್ಮ ಒಟ್ಟಿಗಿದ್ದಾರೆ. ಅವರ ಶ್ರೀಮತಿಯವರಾದ ಮೇರಿ ಪೌಲೋಸ್ ಅವರಿದ್ದಾರೆ. ಅವರು ಎಷ್ಟು ಸೇವೆ ಮಾಡಿದ್ದಾರೆ ಅಂದರೆ, ಅಲ್ಲಿಯ ಮಕ್ಕಳು ಶಾಲೆಗೆ ಹೋಗುವುದನ್ನು ಕಷ್ಟಪಡುವುದು ನೋಡಿ ರಂಗನಪಲ್ಕೆ ಅಂದರೆ ಕಾರ್ಕಳದಲ್ಲಿ ಇನ್ನೊಂದು ಶಾಲೆಯನ್ನು ಆರಂಭಿಸಿ ಅಲ್ಲಿ ಉಚಿತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವ ದೊಡ್ಡ ರಿಸ್ಕ್. ಅಂದರೆ ಎಲ್ಲಿ ಬೆಳ್ತಂಗಡಿ, ಎಲ್ಲಿ ರಂಗನಪಲ್ಕೆ, ಕಾರ್ಕಳ, ಆ ದೂರವನ್ನು ಕ್ರಮಿಸುವ ಒಂದು ದೊಡ್ಡ ತಾಪತ್ರಯ ಇದ್ದರು. ತಮಗೆ ಅನುಕೂಲವಾದ ಸ್ಥಳದಲ್ಲಿ ಮಕ್ಕಳನ್ನು ಒಂದು ವಿದ್ಯಾಭ್ಯಾಸ ಮಾಡುವುದನ್ನು ನೋಡಿ ಸಂಪೂರ್ಣವಾಗಿ ಒಂದು ಸೇವೆಯ ಒಂದು ಯಾವುದೇ ಒಂದು ವಿಷಯವನ್ನು ಬಿಡದೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟ UC ಪೌಲೋಸ್ ಸರ್ ನಮ್ಮ ಒಟ್ಟಿಗಿದ್ದಾರೆ. ಸ್ವಾಗತ UC ಪೌಲೋಸ್ ಸರ್ ನಿಮಗೆ. ನಮಸ್ಕಾರ. ನಿಮ್ಮ ಬಗ್ಗೆ ಹೇಳುವುದಕ್ಕಿಂತ ನಿಮ್ಮ ಬಗ್ಗೆ ಕೇಳಿ ಇಷ್ಟೊತ್ತು ಆದ ಎಲ್ಲ ಅನುಭವಗಳಿಂದ ನಿಮ್ಮನ್ನು ಇಲ್ಲಿ ಕೂತ್ಕೊಳಿಸಿ ನಾವು ಧನ್ಯನಾಗಿದ್ದೇವೆ. ನಿಮ್ಮ ಸೇವೆ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನು ಇಲ್ಲಿ ತಂದು ನಾವು ನಿಮ್ಮನ್ನು ಸ್ವಾಗತ ಮಾಡಿ ನಿಮ್ಮ ಬಗ್ಗೆ ಹೇಳಿಸುವುದು ಅಷ್ಟೇ. ಮತ್ತು ನಿಮ್ಮ ಒಟ್ಟಿಗೆ ಈ ಪುಣ್ಯಾತ್ಮರಾದ ನಿಮ್ಮ ಶ್ರೀಮತಿಯವರಿದ್ದಾರೆ. ಮತ್ತು ಅವರು ಪಡುವ ಕಷ್ಟ ನಾನು ನಿಮಗೆ ತಮಾಷೆ ಹೇಳ್ತಾ ಇದ್ದೆ, 50-50 ಅಲ್ಲ, ಕೆಲವೊಮ್ಮೆ ನೀವು 51, ಕೆಲವೊಮ್ಮೆ ಅವರು 51, ಮತ್ತು ಇನ್ನೊಬ್ಬರು 49. ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ನೀವು ಮೇಂಟೈನ್ ಮಾಡೋದು ಆ ಇದರಲ್ಲಿ. ಅಷ್ಟು ಮಾತ್ರ ಅಲ್ಲ, ಇಡೀ ಕುಟುಂಬವನ್ನು, ನಿಮ್ಮ ಸೊಸೆ ನಿಮ್ಮ ಒಟ್ಟಿಗೆ ಇದ್ದಾರೆ ಇದೇ ಕೆಲಸದಲ್ಲಿ, ನಿಮ್ಮ ಮಗಳು ನಿಮ್ಮ ಒಟ್ಟಿಗಿದೆ ಇದೇ ಕೆಲಸದಲ್ಲಿ, ಮತ್ತು ಅಷ್ಟು ಕೆಲಸವನ್ನು ಕಳೆದ 21 ವರ್ಷದಿಂದ ಮಾಡ್ತಾಯಿದ್ದೀರಿ. ಹೇಗೆ ನಿಮಗೆ ಈ ಪ್ರೇರಣೆ ಬಂತು ಮತ್ತು ನಿಮ್ಮ ಪರಿಸರ, ಆರಂಭಿಸಿದ ಪರಿಸರವನ್ನು ಹೇಳಿ. ಇದು ಏನು ಗಂಡಿಬಾಗಿಲು ಬೆಳ್ತಂಗಡಿ ಪುಣ್ಯ ಮಾಡಿದೆ ಆ ಜಾಗದ ಬಗ್ಗೆ ಹೇಳಿಬಿಡಿ, ಜಾಗದ ಮಹಾತ್ಮೆ ಬಗ್ಗೆ. ಈ ಕಾರ್ಯಕ್ರಮಕ್ಕೆ ನೀವು ಕರೆದಕ್ಕೆ ನಾವು ತುಂಬ ಸಂತೋಷ ಪಡ್ತಾ, ನಿಮಗೆಲ್ಲರಿಗೂ ನಾವು ಧನ್ಯವಾದ ಸಮರ್ಪಿಸ್ತಾ ಇದ್ದೀವಿ. ಆದರೆ ಈ ಕಾರ್ಯಕ್ರಮ, ಆ ಸೇವಾ ಕಾರ್ಯಕ್ರಮ ಪ್ರಾರಂಭಿಸಲಿಕ್ಕೆ ಕಾರಣ ಸಿಯೋನ್ ಆಶ್ರಮ. ಹೌದು, ನಾನು 1999ನೇ ಇಸ್ವಿಯಲ್ಲಿ ಕೇರಳಕ್ಕೆ ಹೋಗಿದ್ದೆ. ಪಾಲಕ್ಕಾಡ್ ಎಂಬ ಪ್ರದೇಶಕ್ಕೆ ನಂದು ಪರ್ಸನಲ್ ಕೆಲಸಕ್ಕೆ ಹೋಗಿದ್ದೆ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ರೈಲ್ವೆ ಸ್ಟೇಷನಿಗೆ ಬಂದು ರೈಲಿಗೆ ಟಿಕೆಟ್ ಮಾಡಿದೆ. ಪಾಲಕ್ಕಾಡ್ ರೈಲ್ವೆ ಸ್ಟೇಷನಲ್ಲಿ ಮಂಗಳೂರಿಗೆ ಟಿಕೆಟ್ ಮಾಡಿದೆ. ರೈಲು ಬರಲಿಕ್ಕೆ ಸುಮಾರು ಒಂದು 2 ಗಂಟೆ ಟೈಮ್ ಇತ್ತು. ಆಗ ರೈಲು ಕಾದು ಕೂತಿದ್ದೆ. ಆ ಸಂದರ್ಭದಲ್ಲಿ ನೋಡಿದ ದೃಶ್ಯ ಏನಂತ ಹೇಳಿದರೆ, ನಮ್ಮಂಥವರು ತಿಂದು ಉಳಿದ ಹೆಂಜಲನ್ನು ಆ ಕೆಳಗೆ ಪ್ಲಾಟ್ಫಾರ್ಮ್ಗೆ ಹಾಕ್ತೀವಿ. ಇವತ್ತೆಲ್ಲ ನಮ್ಮ ಎಲ್ಲ ಪ್ಲಾಟ್ಫಾರ್ಮ್ ವೇಸ್ಟ್ ಮಾಡ್ತಾ ಇದ್ರು. ವೇಸ್ಟ್ ಆಗಿದ್ದನ್ನು ಉಳಿದದನ್ನು ಹಾಗೆ ಡ್ರೈನೇಜಿಗೆ ಬಿಸಾಡೋದು. ಇವತ್ತೆಲ್ಲ ನಮ್ಮ ರೈಲ್ವೆ ಸ್ಟೇಷನ್ ಭಾಳ ಅಚ್ಚುಕಟ್ಟಾಗಿ ಸ್ವಚ್ಛತೆ ಇದೆ. ಅವತ್ತು ಅದು ಏಳು ಮೂತ್ರ ಕಪ್ಪು ಆಗಿ ಹರಿಯುವಂಥ ನೀರಿಂದ ವ್ಯವಸ್ಥೆ ನೋಡಿದರೆ ಕಪ್ಪು ಇರುತ್ತೆ. ಅದರಲ್ಲಿ ಹೇಲು ಮೂತ್ರ ಎಲ್ಲ ಇದೆ. ಇದರಲ್ಲಿ ಬಿದ್ದ ಹೆಂಜಲನ್ನು ಈ ಮಾನಸಿಕ ರೋಗಗಳು ಹೋಗ್ತಾರೆ, ಎಕ್ತಾರೆ, ತಿಂತಾರೆ. ಇನ್ನೊಂದು ಕಡೆ ನಾಯಿ ತಿಂತಾ ಇದೆ, ಇನ್ನೊಂದು ಕಡೆ ಇವರು ತಿಂತಾ ಇದೆ. ಆ ಗಲೀಜಿಂದ ಬಿದ್ದದೇ ತಿನ್ನೋದು. ಈ ದೃಶ್ಯ ನೋಡಿದಾಗ ನನಗೆ ತಡೆಯೋಕ್ಕಾಗಿಲ್ಲ. ನಾನು ಕೂಗಿಬಿಟ್ಟೆ, ಅಯ್ಯೋ ದೇವರು, ಎಷ್ಟು ಕಷ್ಟದಲ್ಲಿ ಇವರ ಜೀವನ.
ದೇವರು ಇಷ್ಟೆಲ್ಲ ನಮ್ಗೆ ಕೊಟ್ಟಿದೆ, ಇಷ್ಟು ಅರಿವು ಕೊಟ್ಟಿದೆ, ಜ್ಞಾನ ಕೊಟ್ಟಿದೆ, ವಿವೇಕ ಕೊಟ್ಟಿದೆ, ಅರಿವು ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಆದರೂ ನಮಗಿನ್ನೂ ಸಾಕು ಎಂಬುದು ಇಲ್ಲ, ಇನ್ನೂ ನಮಗೆ ಬೇಕು. ಇವರ ಜೀವನವು ನಮ್ಮ ಜೀವನವು ನೋಡಿದರೆ ನಮ್ಮ ಜೀವನ ಎಷ್ಟು ಉನ್ನತ ಮಟ್ಟದಲ್ಲಿ ಇವತ್ತಿದ್ದೀವಿ. ಇದೇ ಪರಿಸ್ಥಿತಿ ಒಂದು ವೇಳೆ ನನಗೋ ಅಥವಾ ನನ್ನ ಹೆಂಡತಿಗೋ ನನ್ನ ಮಕ್ಕಳಿಗೆ ಯಾಕೆ ಬರಬಾರ್ದು, ಬಂದರೆ ಸಹಿಸಲಿಕ್ಕಾಗುತ್ತಾ ಅಂತ ಹೇಳ್ಕೊಂಡು ನನ್ನ ಮನಸ್ಸಿನಲ್ಲಿ ಅನಿಸ್ಕೊಂಡು ನಿಜವಾಗ ನಾನು ಹತ್ತು ಬಿಟ್ಟೆ, ಕೂತ್ಬಿಟ್ಟೆ. ಸ್ವಲ್ಪ ಹೊತ್ತು ನಾನು ಹೀಗೆ ಒಬ್ಬನೇ ಇದ್ದೆ, ಕೂತು ಹೀಗೆ ಧ್ಯಾನ ಮಾಡಿಕೊಂಡಿದ್ದೆ. ಅಯ್ಯೋ ದೇವರ ಪರಿಸ್ಥಿತಿ ಏನು ಮಾಡೋದು. ಕಡೆಗೆ ನನಗೆ ಒಂದು ಅನಿಸಿತು, ಇವರ ಒಂದು ಸೇವೆ ಮಾಡುವಂಥ ಒಂದು ಕಾರ್ಯಕ್ರಮ ಪ್ರಾರಂಭಿಸುವ ಅಂತ. ಹಾಗೆ ನಾನು ಮಾರನೇ ದಿವಸ ನನ್ನ ಮನೆಗೆ ಬಂದು ನನ್ನ ಪತ್ನಿ ಹತ್ರ ಈ ವಿಷಯವನ್ನು ಹಂಚಿಕೊಂಡೆ. ಹಂಚಿಕೊಂಡಾಗ ಈಕೆ ಹೇಳಿದ್ರು, ಆಯಿತು ಒಳ್ಳೆಯ ಕೆಲಸ ಮಾಡುವ, ಆದರೆ ನಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ಹೇಳಿ. ಹಾಗೆ ನಾನು ಕೇಳಿದೆ ಯಾಕೆ ಅಂತ ಕೇಳಿದೆ. ಹಾಗೆ ಹೇಳಿ, ನೋಡಿ ನಮಗೆ 4 ಮಕ್ಕಳು, 3 ಹೆಣ್ಣು ಮಕ್ಕಳು, 1 ಗಂಡು ಮಗ. ಈ ಹೆಣ್ಣು ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡಬೇಕು, ಮಗನಿಗೆ ವಿದ್ಯಾಭ್ಯಾಸ ಕೊಡಬೇಕು. ಆಗ ಮಕ್ಕಳು ಎಷ್ಟು ದೊಡ್ಡದವರು? ಆಗ ನನ್ನ ದೊಡ್ಡ ಮಗಳು MSc ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾಳೆ ಇಲ್ಲಿ ಮಂಗಳೂರು. ಈಗಲ್ಲ, ಆವಾಗ ದೊಡ್ಡವಳು, ಹಿರಿಯವಳು, ಅವಳ ಹೆಸರು ಶೋಭಾ ಅಂತ. ಮಗ ಆವಾಗ PUC ಓದ್ತಾ ಇದ್ದಾನೆ ಇಲ್ಲಿ ಸೆಂಟ್ರಲ್ ವಿಶ್ವೇಶ್ವರಲ್ಲಿ. ಆಗ ಇವರಿಗೆ ಇಲ್ಲಿಗೆ ಈ ಗಾಂಧಿನಗರ ಅಲ್ಲಿ ಒಂದು ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲಿ ಅವರನ್ನಿಟ್ಟು ಅವರೇ ಸ್ವಂತ ಅಡುಗೆ ಮಾಡಿ ಊಟ ಮಾಡ್ತಿದ್ರು. ಅಲ್ಲಿ ಇವು ಮಕ್ಕಳನ್ನು ಕಲಿಸಿದ್ರು. ಬಾಕಿ ಇನ್ನೂ ಇಬ್ಬರು, ಒಬ್ಬಳು 10th, ಇನ್ನೊಬ್ಬಳು 8th. ಆಗ ಆ ಸಂದರ್ಭದಲ್ಲಿ ಈಕೆ ಏನು ಹೇಳಿದಂತೆ, ನಮಗೆ ತುಂಬ ಜವಾಬ್ದಾರಿ ಇದೆ, ಅದನ್ನು ಸ್ವಲ್ಪ ಎಲ್ಲ ಮುಗಿಸಿ ಆದ ನಂತರ ನಾವು ಮಾಡೋದಲ್ಲ ಒಳ್ಳೆಯದು ಅಂತ ಕೇಳಿದರು. ಆವಾಗ ನಾನು ಹೇಳಿದೆ, ಸರಿ, ಆದರೆ ಅಷ್ಟು ವರ್ಷವರೆಗೆ ನಾವು ಬದುಕ್ತೀವೋ ಸಾಯ್ತೀವೋ ನಮಗೆ ಯಾರಿಗೆ ಗೊತ್ತು. ದೇವರು ನಮಗೆ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಇವತ್ತೊಂದು ದಿವಸ ಅವಕಾಶ, ಪ್ರೇರಣೆ ಕೊಟ್ಟಿದ್ದಾರೆ. ಹೌದು, ಇವತ್ತೊಂದು ದಿವಸ ಕೊಟ್ಟದ್ದು. ನೆಕ್ಸ್ಟ್ ಸೆಕೆಂಡು ಕೂಡ ನಮಗೆಲ್ಲ. ಇವತ್ತು ನಾವಿಲ್ಲಿ ಕೂತು ಮಾತಾಡ್ತಾ ಇದ್ದೀವಿ, ಆದರೆ ನೆಕ್ಸ್ಟ್ ಸೆಕೆಂಡು ನಾನಿದ್ದೀವೋ ನೀವಿದ್ದೀವೋ ಅಥವಾ ಈ ಸಮಾಜ ಯಾರಿದ್ದೀವೋ ಯಾರೂ ಹೇಳೋಕ್ಕಾಗಲ್ಲ. ಈ ಸಲ ನೋಡಿ ಕೊರೋನಾ ಬಂತು, ನಮಗೆ ಯಾರಿಗೂ ಗೊತ್ತಿಲ್ಲ ಈ ಸಲ ಕೊರೋನಾ ಬರ್ತಿತ್ತು, ಈ ಪ್ರಪಂಚಕ್ಕೆ ಹರಡ್ತಿತ್ತು. ಈಗ ಎಷ್ಟೋ 3-4 ಲಕ್ಷದಷ್ಟು ಮಂದಿಗಳು ಮರಣ ಹೊಂದಿದ್ದಾರೆ. ಯಾರು ಗ್ರಹಿಸಿದ್ರು ಈ ಥರ ಆಗುತ್ತೆ ಅಂತೇಳಿ ಅಕಾಲವಾಗಿ ಅವರಿಗೆ ಇಂಥ ಅಕಾಲ ಮರಣ ನಮಗೂ ನಾಳೆ ಬರಲಿಕ್ಕೆ ಸಾಧ್ಯತೆ ಉಂಟು. ಅದನ್ನು ನಾವು ಅದರ ಕುರಿತು ಚಿಂತೆ ಬೇಡ, ದೇವರ ಇಚ್ಛೆ ಏನೋ ಅದು ಆಗಲಿ. ಮತ್ತು ಆವಾಗ ನಾನು ಹೇಳಿದೆ, ಇವತ್ತು ಮರಣ ಹೊಂದಿದರೆ ನಮ್ಮ ಬೈಬಲದ ಪ್ರಕಾರ ನಾವು ಧನವಂತನ ಮರಣಕ್ಕೆ ಸಮಾನ ಆಗುತ್ತೇವೆ. ಆ ವ್ಯಕ್ತಿಗಳು ಇವತ್ತು ಮರಣ ಹೊಂದಿದರೆ ಲಾಜರ್ನ ಮರಣಕ್ಕೆ ಸಮಾನ ಆಗುತ್ತೆ ಅಂತ ನಾನು ಹೇಳಿದೆ. ಸರಿ ಆಯಿತು, ಪ್ರಾರಂಭಿಸು ಅಂತ ಹೇಳಿಕೊಂಡು ಹಾಗೆ ಇವರು ಒಪ್ಪಿಗೆ ಕೊಟ್ಟರು. ಮತ್ತು ಸುಮಾರು ಅದರ ನಂತರ 1 ವಾರ ನಂತರ ಆಗ ಸ್ವಲ್ಪ ಪ್ರಾಯರು ಧ್ಯಾನ ಎಲ್ಲ ಮಾಡಿಕೊಂಡು ಇದ್ದೆ. 1 ವಾರ ನಂತರ ನಾನು ಅವಾಗ ನನಗೆ ಈ ಮೆಣಸಿನ ತೋಟ ಚೇಣಿ, ಕಳಸ, ಈ ಕಡೆ ಚಿಕ್ಕಮಗಳೂರು ಆ ಕಡೆ ಎಲ್ಲ ಮಾಡ್ಕೊಂಡಿದ್ದೆ. ನೀವು ಅಂದರೆ ಮೆಣಸಿನ ತೋಟ ನಾವು ವಹಿಸ್ಕೊಂಡು ನಾವೇ ಅದನ್ನು ಕೀಳುವುದು, ಅದರ ಲಾಭಾಂಶ ನಾವು ತಗೊಳ್ಳೋದು. ಆ ರೀತಿಯಲ್ಲಿ ಅಡಿಕೆ ಮಾಡ್ತಾರೆ, ಅಡಿಕೆ, ಹೌದು, ರಬ್ಬರ್ ಮಾಡ್ತಾರೆ, ರಬ್ಬರ್ ಮಾಡ್ತಾರೆ, ಅಡಿಕೆ ಮಾಡ್ತಾರೆ. ಹಾಗೆ ಕ್ರಾಪ್ ಅನ್ನು ಹೋಲ್ಸೇಲ್ ಆಗಿ ನಾವು ಹೋಲ್ಸೇಲ್ ತಗೊಳ್ಳೋದು, ಅವ್ರಿಗೆ ಅಮೌಂಟ್ ಕೊಟ್ಟು ಅದರ ನಂತರ ನಾವು ಕೀಳೋದು, ಕಿತ್ತು ಅದರ ಲಾಭಾಂಶವನ್ನು ನಾವು ಇಟ್ಕೊಳ್ಳೋದು. ಆ ರೀತಿಯಲ್ಲಿ ಮಾಡ್ತಾರೆ. ಆಗ ಒಂದು ಸಂದರ್ಭದಲ್ಲಿ ಮಾರ್ಚ್ ತಿಂಗಳಲ್ಲಿ ಮಳೆ ಕೂಡ ಬರಲಿಕ್ಕೆ ಶುರುವಾಯಿತು. ಅವಾಗ ನಮ್ಮ ಈ ಬಿಕ್ಕೋಡು ಕಡೆ ತೋಟ ಮಾಡಿಕೊಂಡಿದ್ದೆ ನಾನು, ಅದು ಸಕಲೇಶ್ವರ ಬಿಕ್ಕೋಡು ಕಡೆ. ಆವಾಗ ಅಲ್ಲಿ ದೊಡ್ಡ ತೋಟ, ಒಂದು 650 ಎಕರೆ ತೋಟದು. ಆಗ ಮಳೆ ಶುರುವಾಯಿತು. ಆಗ ಜನ ಕರ್ಕೊಂಡು ಬರಲಿಕ್ಕೆ ಅಂತ ಪುನಃ ನಾನು ಇಲ್ಲಿ ಊರಿಗೆ ಬಂದೆ. ಆಗ ಇಲ್ಲಿ ಮನೆಯಲ್ಲಿ ಬಾಕಿ ಉಳಿದ ಕೆಲಸ, ನಮ್ಮದೊಂದು ಮಿಲ್ಲಿತ್ತು, ಆವಾಗ ಒಂದು ಅಂಗಡಿ ಇತ್ತು, ಅದೆಲ್ಲ ಇವರೇ ನೋಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಇದು ಹುಡಿ ಮಾಡೋದು, ಹೌದು ಹೌದು, ಮೆಣಸಿನ ಹುಡಿ, ಭತ್ತ ಹುಡಿ ಅಂದರೆ ಅಕ್ಕಿ ಹುಡಿ ಮಾಡೋದು, ಮಿಲ್ಲನ್ನು ಮ್ಯಾನೇಜ್ ಮಾಡೋದು ಇವರು ನೋಡ್ಕೊಳ್ತಿದ್ರು, ಇವರೆಲ್ಲ ನೋಡ್ಕೊಳ್ತಿದ್ರು. ಹಾಗೆಲ್ಲ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಿಜವಾಗಲೂ ಆ ವರ್ಷ ಸ್ವಲ್ಪ ಮುಂಚೆ ಲಾಸ್ ಇತ್ತು. ಹಾಗೆ ನಾವು ಮೆಣಸಿನ ವ್ಯಾಪಾರಕ್ಕೆ ಹೋಗಿ, ಆ ವ್ಯಾಪಾರದಲ್ಲಿ ನಮಗೆ ಒಳ್ಳೆ ಲಾಭ ಕೂಡ ಬಂತು. ಈ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಮನೆಗೆ ಬಂದಾಗ ಮಿಸ್ಸಸ್ ಹೇಳೋದು, ಯಾವುದೋ ಒಂದು ಕಾಗದ ಬಂದಿದೆ ನಿಮಗೆ ಅಂತ ಹೇಳಿದ್ರು. ಒಂದು ಬ್ರೇಕ್ ತಗೊಳ್ಳುವ ಟೈಮ್ ಬಂದಿದೆ, ಓಕೆ, 8 ನಿಮಿಷ ಆಯಿತು. ಸರಿ. ಕೊಂಕಣಿಯ ಶ್ರೇಷ್ಠ ಅಂತ ಹೇಳ್ಬೋದು UC ಪೌಲೋಸ್ ಅವರು ಸೇವೆಯಲ್ಲಿ ಅನ್ವರ್ಥನಾಮವಾಗಿ ಇರುವ UC ಪೌಲೋಸ್ ಮತ್ತು ಅವರ ಮಿಸಸ್ ಮೇರಿ ಪೌಲೋಸ್ ನಮ್ಮೊಟ್ಟಿಗಿದ್ದಾರೆ. ನಾವು ಮೊದಲ ಸೆಕ್ಷನನ್ನು ಪೂರ್ಣಗೊಳಿಸಿದ್ದೇವೆ. ನೋಡ್ತಾ ಇರಿ V4 ನ್ಯೂಸ್ ಲೈವ್. ಕೊಂಕಣಿ ಭಾಷೆಯ ನಕ್ಷತ್ರಗಳು. ಒಂದು ಬ್ರೇಕ್ ಸ್ಕ್ರಾಲ್ ಆಗ್ತದೆ ನೋಡಿ.
ಸ್ವಾಗತ ವೀಕ್ಷಕರೇ. ಕೊಂಕಣಿ ಭಾಷೆಯ ನಕ್ಷತ್ರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಲ್ಲಿ ಈಗ ಇರುವುದು ನಮ್ಮ ಸೇವೆಗೆಂದು ಅನ್ವರ್ಥನಾಮವಾದ UC ಪೌಲೋಸ್ ಸಿಯೋನ್ ಆಶ್ರಮದ ಸಂಸ್ಥಾಪಕರು ಮತ್ತು 21 ವರ್ಷದಿಂದ ಯಶಸ್ವಿಯಾಗಿ ಇದು ನಡೆಸಿಕೊಂಡು ಬರುತ್ತಿರುವ ಒಬ್ಬ ಪುಣ್ಯವಂತ ವ್ಯಕ್ತಿಯವರು. ಮತ್ತು ಅವರ ಒಟ್ಟಿಗೆ ಅವರ ಶ್ರೀಮತಿಯವರು ಮೇರಿ ಪೌಲೋಸ್ ಅವರು ಇದ್ದಾರೆ. ಅವರು ಈ ಆಶ್ರಮವನ್ನು ಹೇಗೆ ಆರಂಭಿಸಿದರು, ಅದರ ಹಿನ್ನೆಲೆ ಏನು, ಅವರು ಮೆಣಸಿನ ತೋಟ ಮಾಡುವಾಗ ಅವರಿಗೆ ಹೇಗೆ ಅದು ದೇವರ ವಾಕ್ಯವೇ ನೆನಪಾದಾಗೆ ಆಯಿತು ಅಂತ ಹೇಳ್ತಾರೆ. ಹೇಳಿ ಸರ್, ಹೇಳಿ. ನಿಮಗೆ ಪತ್ರ ಬಂತು ಅಂತ ಹೇಳ್ತಾ ಇದ್ರಿ. ಅದೇ ಪತ್ರ ಬಂತು. ಆಗ ಪತ್ನಿ ಸಾಯಂಕಾಲ ಬಂದಾಗ ಯಾವುದೋ ಒಂದು ಪತ್ರ ಬಂದಿದೆ, ಇದು ಯಾರ್ದು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ, ಈ ಥರ ಒಂದು ಪ್ಯಾರಲೈಸಿಸ್ ಒಂದು ಹುಡುಗಿ ಇದ್ದಾಳೆ, ಕಳಸದಲ್ಲಿ ಒಂದು ಮನೆಯಲ್ಲಿದ್ದಾರೆ, ಅವರವ್ರ ಮನೆಯಲ್ಲಿ ಸಾಕ್ತಿಯಿಂದ ಕರ್ಕೊಂಡು ಹೋಗಿದ್ದು, ಅವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಹುಶಃ ಅವಳದೇ ಇರಬೇಕು ಅಂತ ನಾನು ಓದಿದಾಗ ಅದು ಅಂತ ಹೇಳಿದೆ. ನಾನು ಮತ್ತು ಅದರ ನಂತರ ಬೆಳಗ್ಗೆ ಹೊತ್ತು ನಾನು ದಿನಚರಿ ಡೈಲಿ ಪೂಜೆಗೆ ಹೋಗ್ತೀವಿ. ಪೂಜೆಗೆ ಹೋಗಿ ಅಲ್ಲಿ ಪೂಜೆಯ ಸಂದರ್ಭದಲ್ಲಿ ನಾನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದೆ, ದೇವರೇ ನಾನು ಏನು ಮಾಡಬೇಕು. ಕಾರಣ ಎಂದರೆ ಅಲ್ಲಿ ಸುಮಾರು ಒಂದು 10-50 ಜನ ಅಷ್ಟು ಕೆಲಸಕ್ಕೆ ಬೇಕು. ಈ ಮಳೆ ಬಂದಿದೆ, ಮೆಣಸೆಲ್ಲ ಹಣ್ಣಾಗಿ ಉದುರ್ಲಿಕ್ಕೆ ಶುರುವಾಗಿದೆ. ಆಗ ಅಲ್ಲಿ ಜನ ಕರ್ಕೊಂಡು ಹೋಗೋದಿದ್ದರೆ ಇಲ್ಲಿ ನಮಗೆ ತುಂಬ ಲಾಸ್ ಆಗುತ್ತೆ. ಇವಳದು ಕಾಗದ ಬಂದಿದೆ, ಇವಳನ್ನು ಕರ್ಕೊಂಡು ಬರಬೇಕಂತ ನನಗೆ ಮನಸ್ಸಲ್ಲಿ ಆಯಿತು. ಆವತ್ತೊಂದು ಮಾತು ಅವಳಿಗೆ ಕೊಟ್ಟಿದೆ, ನಿನಗೆ ತೊಂದರೆ ಬಂದರೆ ನನಗೆ ಫೋನ್ ಮಾಡಮ್ಮ ಅಂತ ನಾನು ನಂಬರ್ ಕೊಟ್ಟಿದ್ದೆ ಅಷ್ಟೇ ಬಿಟ್ಟು. ಅದು ಆಗಿ ಒಂದು 15-20 ದಿವಸ ಮೇಲೆ, ಒಂದು ತಿಂಗಳ ಮೇಲೆ ಏನಾಯಿತು ನೆನಪಿಲ್ಲ ಸರಿಯಾಗಿ. ನಿಮಗೆ ಇಲ್ಲಿ ಪ್ರೇರಣೆ ಆಗಿದೆ? ಹೌದು, ಕರ್ಕೊಂಡು ಬರಲಿಕ್ಕೆ. ಹೌದು, ಇಲ್ಲಿ ಚರ್ಚಲ್ಲಿ ನಾನು ದೇವ್ರದ್ದು ಕೇಳಿದೆ, ನಾನೇನು ಮಾಡಬೇಕು ಅಂತ. ಆಗ ದೇವರು ಮಾತೇ ಹೇಳ್ತಾ ಇದ್ದಾರೆ, ಪ್ರಥಮವಾಗಿ ನನ್ನ ಕೆಲಸವನ್ನು ನೀನು ಮುಂಚೆ ಮಾಡು, ನಿನ್ನೆ ವಿಷಯ ಕುರಿತು ನಿನಗೆ ಆತುರ ಪಡುವಂಥ ಅವಶ್ಯಕತೆ ಇಲ್ಲ ಅಂತ. ನಾನು ಸೀದಾ ಮನೆಗೆ ಬಂದು ಡ್ರೆಸ್ ಬದಲಾಯಿಸ್ಕೊಂಡು ಪತ್ನಿ ಹತ್ರ ಹೇಳಿದೆ, ಇಂಥ ಕಡೆ ಹೋಗ್ತಾ ಇದ್ದೀನಿ, ಇವರನ್ನು ಕರ್ಕೊಂಡು ಬರ್ತೀನಿ ಅಂತ. ಆಯಿತು ಅಂತ ಹೇಳಿದ್ರು. ಕರ್ಕೊಂಡು ಬಂದೆ. ಇವರನ್ನು ಕರ್ಕೊಂಡು ಬರುವಾಗ ಮನೆಗೆ ಬಂದು ಸೇರಿಸಿದಾಗ ಸುಮಾರು ಒಂದು 7:30-8 ಗಂಟೆ ಆಯಿತು. ಅಂದರೆ ಹಾಸನ ಅದು ಸಕಲೇಶ್ಪುರದಲ್ಲಿ. ಅದು ಧರ್ಮಸ್ಥಳಕ್ಕೆ ಬಂದು ಬೆಳ್ತಂಗಡಿಗೆ ಬರುವುದು. ಧರ್ಮಸ್ಥಳ ಬಂದು ಧರ್ಮಸ್ಥಳದಿಂದ ಮತ್ತೆ ನಮ್ಮೂರಿಗೆ ನೆರಿಯಕ್ಕೆ ಬರುವುದು. ನೆರಿಯ ವಿಲೇಜ್ ಹೆಸರು, ನಿಮ್ಮ ನೆರಿಯ ವಿಲೇಜ್ ಗಂಡಿಬಾಗಿಲು ನಾವು ವಾಸವಿರುವ ಮನೆ ಜಾಗ ಹೆಸರು. ಆಗ ಇಲ್ಲಿ ಬಂದಾಗ ನಮ್ಮ ದಿನಚರಿ ಪ್ರಕಾರ ಸ್ನಾನ ಮಾಡಿದೆ, ಮತ್ತು ಎಲ್ಲ ಆಯಿತು. ಪರೆಲ್ಲ ಆಗುವಾಗ ಏನು ಮಾಡೋದು ಅಂತ ಮತ್ತೆ ಮನಸ್ಸಲ್ಲಿ ಏನು ಒಂದು ವ್ಯಥೆ ಬಂತು. ಹಾಗಾದರೆ ಪ್ರೇಯರ್ ಆದ ಕೂಡಲೇ ಒಬ್ಬರದ್ದು ಫೋನ್ ಬಂತು, ನಿಮಗೆ ಮೆಣಸು ಕೊಯ್ಲಿಕ್ಕೆ ಜನ ಬೇಕಾ? ನಮ್ಮಲ್ಲಿ ಒಂದು 25 ಜನ ಇದ್ದಾರೆ ಕ್ಯಾಲಿಕೇಟಿಂದ ಬಂದವರು. ಅವರು ಬಂದವರಿಗೆ ಇಲ್ಲಿ ಕೆಲಸ ಸೆಟ್ ಆಗಿಲ್ಲ, ಅವರು ವಾಪಸ್ ಹೋಗೋ ಇದ್ದಾರೆ, ಯಾರು ಕೆಲಸ ಕೊಟ್ಟರೆ ತೆಗೀತಾ ಅಂತ ಹೇಳ್ತೇನೆ. ನನಗೆ ಭಾಳ ವಿಚಿತ್ರ ಆಯಿತು. ಆ ಬೆಳಿಗ್ಗೆ ದೇವರು ಕೊಟ್ಟ ವಾಕ್ಯ ಏನು ಇಲ್ಲಿ ನೆರವೇರಿದ್ದೇನು? ನನ್ನ ವಿಷಯ ಕುರಿತು ನಿನಗೆ ಡೌಟ್ ಬೇಡ, ನನ್ನ ಕೆಲಸವನ್ನು ಮುಂಚಿತವಾಗು. ಅಂದರೆ ದೇವರ ಕೆಲಸಕ್ಕೇ ಯಶೋಧನ್ನು ಕರ್ಕೊಂಡು ಬರಬೇಕಿತ್ತು, ಕರ್ಕೊಂಡು ಬಂದಾಯಿತು. ಬಂದ ಕೂಡಲೇ ಇಲ್ಲಿ ನಮಗೆ ಕೆಲಸಕ್ಕೆ ಜನ ಹುಡುಕಲಿಕ್ಕೆ ನಾನು ಹೋಗುವಂಥ ಅವಶ್ಯಕತೆ ಬಂದಿಲ್ಲ. ಇವರು ಅವತ್ತೇ ರಾತ್ರಿ ಮನೆಗೆ ಬಂದರು, ಅಲ್ಲಿ ಮನೆಯಲ್ಲಿ ಉಳ್ಕೊಂಡ್ರು. ಬೆಳಗ್ಗೆ ದಿವಸ ನಾನು ಕೆಲಸವನ್ನು ಕರ್ಕೊಂಡು ನಾನು ಎಲ್ಲಿ ಬಿಕ್ಕೋಡಿಗೆ. ಅಲ್ಲ ಮೇರಿ ಅವರೇ, ಈಗ ಇವರನ್ನೆಲ್ಲ ಮನೆಗೆ ತಂದು ಬಿಟ್ರಲ್ಲ, ನಿಮ್ಮ ಗತಿ ಏನು? ನೀವು ಹೇಗೆ ಅಡ್ಜಸ್ಟ್ ಮಾಡಿದ್ರಿ? ನಾನು ಬಿಟ್ಟದ್ದು ಬಿಟ್ಟು ಮನೆಯಲ್ಲಿ ತಂದು ಬಿಟ್ಟು ನನ್ನಷ್ಟಿಗೆ ಅದೇ ಅವ್ರದ್ದು ಕೇಳೋದು. ನೋಡಿದ ಸೇವೆ ಮಾಡಿದಲ್ಲ ಇವರೇ, ನಿಜವಾಗ್ಲೂ ಪ್ರಾರಂಭದ ಸೇವೆ ಇವರು. ಹೌದು, ಅದೇ ಕರ್ಕೊಂಡು ಬಂದು ಮನೆಯಲ್ಲಿ ಬಿಟ್ಟಾಗ ಎಂತ ಮಾಡಿದ್ರೆ ಒಂದು ಚಿಂತೆ ಆಯ್ತು. ಆದರೂ ಮಾತ್ರ ದಿವಸ ನನಗೆ ತುಂಬಾ ಸಂತೋಷ ಆಯ್ತು. ಅವಳನ್ನು ಸೇವೆ ಮಾಡುದು, ಅವಳೊಟ್ಟಿಗೆ ನಿಲ್ಲುದು, ಮಾತನಾಡುದು. ಅವಳು ಕೂಡ ತುಂಬಾ. ನಿಮ್ಗೆ 4 ಜನ ಮಕ್ಕಳೊಟ್ಟಿಗೆ ಇನ್ನೊಂದು ಮಗುವಿನಾಗೆ ಆಯ್ತದ? ಮಕ್ಕಳು ಇದ್ದರು, ಆದ್ರೆ ಇಬ್ಬರು ಶಾಲೆ ಕಲಿತು ಇದ್ದಳು. ಇವಳಿಗೆ ಎಷ್ಟು ಪ್ರಾಯ? ಇವಳಿಗೆ ಒಂದು 28 ವರ್ಷ 30 ವರ್ಷ ಪ್ರಾಯ. ದೊಡ್ಡ ನಡೆಯಲಿಕ್ಕೆ ಆಗುದು. ಅಲ್ಲ, ಅವ್ರದ್ದೆಲ್ಲ ನೀವು ಮಾಡಬೇಕು. ಇಲ್ಲಿಂದ ಏನು ಸ್ವಲ್ಪ ಮೇಲೆ 2 ಕೈ. ನಿಮ್ಮ ಕೆಲಸ ನಿಮ್ಗೆ ಇರ್ತದೆ, ಮತ್ತೆ ಅದನ್ನು ಹೇಗೆ ಮಾಡ್ತೀರಿ? ನನಗೆ ಸಂತೋಷ ಆಯ್ತು ಅವಳನ್ನು ಸಿಕ್ಕಿ ಕೆಲಸ ಮಾಡಲಿಕ್ಕೆ ಇಲ್ಲ. ಅಲ್ಲ, ಮುಂಚೆ ನನ್ನ ರಮ್ಮ ಅವರು ಕೂಡ ಸ್ವಲ್ಪ ಹುಷಾರಿಲ್ಲ. ಅತ್ತೆ ಅಂತ ಹೇಳಿ ಅವರು ತೀರಿದ ಮೇಲೆ ನನಗೆ ಮತ್ತೆ ತುಂಬಾ ಮನಸ್ಸಿನಲ್ಲಿ ತುಂಬಾ ಬೇಸರ ಆಯಿತು. ಅಂದ್ರೆ ನಿಮಗೆ ಒಟ್ಟಿಗಿದ್ದ ಒಂದು ವ್ಯಕ್ತಿ ಇಲ್ಲ ಅಂತ. ಅಂದ್ರೆ ನೀವು ಅತ್ತೆ ಸೊಸೆ ಅಷ್ಟು ಒಳ್ಳೇದಾಗಿ ಇದ್ರಿ ಅಂತ ಅಲ್ಲ. ಅದರಲ್ಲಿ ವಿಶೇಷ ಇನ್ನೊಂದು ಹೇಳ್ತೀವಿ ಇವರೇ, ಈಗ ರೈಮಂಡ್ರವರೇ, ಯಾಕೆಂತ ಹೇಳಿದರೆ ಒಂದು ವಿಷಯ ಹೇಳಿದಾಗ ನನಗೆ ಬಂತು. ಈ ನನ್ನನ್ನು ನಮ್ಮ ಪತ್ನಿಯನ್ನು ಒಂದುಗೂಡಿಸಿ ದೇವರ ಪ್ಲ್ಯಾನ್ ಅದು. ಯಾಕಂದರೆ ಅದರ ಹಿನ್ನೆಲೆ ಇನ್ನೊಂದು ದೊಡ್ಡ ಹಿಸ್ಟ್ರಿ ಇದೆ. ಅದು ವಿಶೇಷವಾಗಿ ಅದು ಯಾರು ಹೇಳಿದ್ರು ನಂಬಲಿಕ್ಕೆ ಆಗಲ್ಲ.
ಅಂತಹಿಸ್ಟ್ರಿಯೇ ಇದೆ. ಕಾರಣ ನನ್ನ ತಾಯಿ ಮಾನಸಿಕ ರೋಗಿಯಾಗಿದ್ದರು, ನನ್ನ ಪತ್ನಿ ತಾಯಿ ಕೂಡ ಮಾನಸಿಕ ರೋಗಿಯಾಗಿದ್ದರು. ದೇವರು ನಮ್ಮ ಇಬ್ಬರನ್ನ ಯಾಕೆ ಸೇರಿಸಿದ್ದು? ಅಂದರೆ ಇಬ್ಬರಿಗೂ ವಿಷಯ ಗೊತ್ತಿತ್ತು ಅಂತ. ವಿಷಯ ಅದ, ಇವರ ಸೇವೆ ಮಾಡಲಿಕ್ಕೋಸ್ಕರ ನಮ್ಮ ಇಬ್ಬರನ್ನ ಒಂದು ಸೇರಿಸಿದ್ದು. ಇಲ್ಲ ಇವತ್ತು ಒಂದು ಮಾನಸಿಕ ರೋಗಿಯನ್ನು ದಾರಿಯಲ್ಲಿ ಕಂಡಾಗ ಅದು ಹೊರಗೆ ನೋಡಿದಾಗ ನಮ್ಮ ಹೃದಯ ಕರಗುತ್ತೆ. ಯಾಕಂದರೆ ಅವರ ಸೇವೆ ಮಾಡಿ ನಮಗೆ ಅನುಭವ ಇದೆ. ಮತ್ತು ನಮಗೆ ದೇವರು ಈ ಜೀವ ಕೊಟ್ಟದ್ದು ನಾವು ಇಲ್ಲಿ ಏನೋ ತಿಂದು ಉಂಡು ಸಾಯಲಿಕ್ಕೆ ಮಾತ್ರ ಅಲ್ಲ, ಅದರ ಹಿಂದೆ ದೊಡ್ಡ ಪದ್ಧತಿ ಇದೆ. ಕಾರಣ ಅದು ಬಹಳ ವಿಶೇಷ. ಇಷ್ಟವರೆಗೆ ನಾನು ಎಷ್ಟು ಯಾರಿಗೂ ಹೇಳಿಲ್ಲ ಈ ವಿಷಯ, ಅದು ಭಾಳ ವಿಶೇಷ. ಈಗ ಒಂದು 1000 ಜನಕ್ಕೆ ಹೇಳ್ತಾ ಇದ್ದೀನಿ. ಹೌದು, ಹೇಳ್ತಾ ಇದ್ದೇನೆ. ಕಾರಣ ನಾನು 3 ತಿಂಗಳು ಮಗು ಇರುವಾಗ 2ನೇ ಮಾಳಿಗೆಯಿಂದ ನನ್ನನ್ನು ಕಾಲಲ್ಲಿ ಹಿಡಿದು ಮಾರ್ಗಕ್ಕೆ ಬಿಸಾಡಿದರು. ಯಾರು? ನನ್ನ ತಾಯಿ. ಅಂದರೆ ಮಾನಸಿಕ ಅಸ್ವಸ್ಥತೆಯಿಂದ. ಅವರು ಬೇಕಂತ ಮಾಡಿದಲ್ಲ. ಹೌದು. ಆದರೆ ನಾನು ಮಾರ್ಗಕ್ಕೆ ಬೀಳಲಿಲ್ಲ. ಯಾರೋ ಒಬ್ಬ ದಾರಿ ಹೋಗೋದು ದಾರಿಯಲ್ಲಿ ಹೋಗ್ತಾ ಇದ್ರು. ಇವರು ಏನೋ ಶಬ್ದ ಕೇಳಿ ಮೇಲೆ ನೋಡುವಾಗ ಒಂದು ಮಗು ಬರ್ತಾ ಇದೆ. ಇವರು ಕೈ ಎತ್ತಿ ಬಿಡ್ತಾರೆ. ಓಹ್, ಈ ಬೇಬಿ ಡೇ ಔಟ್ ಅಂತ ಒಂದು ಬಹಳ ಫೇಮಸ್ ಫಿಲ್ಮ್ ಇದೆ, ಹಾಗಾಯ್ತದು. ಅದಲ್ಲ, ಅದು ದೇವರ ವಾಕ್ಯ ನೆರವೇರಿದ್ದು. ಇವತ್ತು ಈ ಆಶ್ರಮ ನಾವು ಯಾವತ್ತು ಪ್ರಾರಂಭಿಸಿದೆಯೋ ಆವತ್ತಿಂದ ಇವತ್ತುವರೆಗೆ ಆ ದೇವರ ವಾಕ್ಯ ಬೈಬಲಲ್ಲಿ ಏನು ಹೇಳುತ್ತಾ ಇದೆಯೋ ಅದು ಅಕ್ಷರ ನಡೀತಾ ಇದೆ. ಇದು 100ಕ್ಕೆ 100 ಸತ್ಯ, ಅದಕ್ಕೇನು ಡೌಟ್ ಇಲ್ಲ. ಕಾರಣ ಯೆಶಾಯ ಪ್ರವಾದಿ ಗ್ರಂಥ 49ನೇ ಅಧ್ಯಾಯ 15-16ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಎತ್ತ ತಾಯಿ ತನ್ನ ಕಂದನನ್ನು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ, ನಿನ್ನ ಚಿತ್ರವನ್ನು ನನ್ನ ಅಂಗೈಯಲ್ಲಿ ಕೊರೆದಿಟ್ಟಿದ್ದೇನೆ. ಈಗ ಎಷ್ಟು ಮಕ್ಕಳನ್ನು ಸಾಕ್ತೀರಿ? ಈಗ ಮಕ್ಕಳು ಟೋಟಲಿ ಈಗ ನೋಡಿದರೆ ನಮಗೆ ಒಂದು 60ರಷ್ಟು ಮಕ್ಕಳಿದ್ದಾರೆ. ಯಾವುದು? ಸಣ್ಣ ಮಕ್ಕಳು, ಹ್ಯಾಂಡಿಕ್ಯಾಪ್ಟ್ ಮಕ್ಕಳು, ನಾರ್ಮಲ್. ಯಾವ ಪ್ರಾಯದಿಂದ? ಅದು ನಿಮ್ಮ ಈಗ 3 ವರ್ಷ, ಸಣ್ಣ ಸೋಹನ್ 3 ವರ್ಷ, ಸೋಹನ್ 3 ವರ್ಷದಿಂದ ಈಗ ಒಂದು ಆ ಮಗು ಯಾರ್ದಾದ್ರೂ ನಿಮ್ಮ ಒಳಗಿದ್ದ? ಅದ ಯಾವ್ದು ಮಗು? ಅನಾಥ ಮಗು. ಅಂದ್ರೆ ಈ ತಾಯಿ ಮೆಂಟಲ್ ಆಗಿ ಸ್ಟ್ರೀಟ್ ಅಲ್ಲಿ ತಿರುಗಾಡ್ತಾ ಇದ್ರು. ಇವರನ್ನು ಯಾರೆಲ್ಲ ಮಿಸ್ಯೂಸ್ ಮಾಡಿ ನಮ್ಗೆ ಈಗ ಆ ತಾಯಿ ಕೂಡ ನಮ್ಮ ಹತ್ರ ಇದೆ. ಆ ತರ ಹುಟ್ಟಿದ 12 ಮಕ್ಕಳಿದೆ ನಮ್ಮ ಹತ್ರ. ಈಗ ಆ ಥರ ಹುಟ್ಟಿದ ದೊಡ್ಡ ಮಗು, ದೊಡ್ಡವನು ಈಗ PUC ಅಲ್ಲ SLC ಕಂಪ್ಲೀಟ್ ಮಾಡಿದ್ದಾರೆ. ಇದೆಲ್ಲದ ನಮಗೆ ದಾರಿಯಲ್ಲಿ ಸಿಕ್ಕಿದ ಮಕ್ಕಳು PUC ಓದುವರಿದ್ದಾರೆ, ಸೆಕೆಂಡ್ PUCಗೆ ಬಂದಿದ್ದಾರೆ. ಅವರನ್ನು ಸರ್ಕಾರಿ ಪ್ರೊಸೆಸ್ ಪ್ರಕಾರ ನೀವು ತಗೊಳ್ತೀರಿ? ಹೌದು, ಅಲ್ಲ ಯಾವುದಿದ್ರು ಕೂಡ ಎಟ್ಟು ಸೆಡ್ಡು ನಾವು ಸರ್ಕಾರಕ್ಕೆ ರಿಪೋರ್ಟ್ ಕಳಿಸ್ತೀವಿ. ಇಂಥ ರೀತಿಯಲ್ಲಿ ಬಂದ ಮಕ್ಕಳು ಈ ರೀತಿಯಲ್ಲಿ ಇಷ್ಟಿದೆ, ಇಲ್ಲಿ ಸಿಕ್ಕಿದೆ, ಹೀಗೆ ಎಲ್ಲ ನಾವು ರಿಪೋರ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಾವೆಲ್ಲ ರೆಕಾರ್ಡ್ ಕೊಡ್ತಾ ಇದ್ದೀವಿ. ನಮ್ಮ 5 ಕ್ಯಾಟಗರಿ ಇದೆ. ಒಂದು ಮೆಂಟಲ್ ಹಿಲ್, ಮತ್ತೊಂದು ಮೆಂಟಲ್ ರಿಟೈರ್ಡ್, ಮತ್ತೊಂದು ಓಲ್ಡ್ ಏಜ್, ಮತ್ತೊಂದು ಹ್ಯಾಂಡಿಕ್ಯಾಪ್ಟ್, ಮತ್ತೆ ಡೆಸ್ಟಿಟ್ಯೂಟ್. ಈ 5 ಕ್ಯಾಟಗರಿ. ಈಗ ನಿಮ್ಮ ಇಡೀ ಆಶ್ರಮದ್ದು 5 ವಿಭಾಗಗಳನ್ನು ಮಾಡಿ. ಹೌದು, ವಿಭಾಗಗಳಿದೆ. ಅದಕ್ಕೆಲ್ಲ ಸರ್ಕಾರದ ಎಲ್ಲದಕ್ಕೂ ಮಕ್ಕಳ ಕಲ್ಯಾಣ ಇಲಾಖೆನ ಬೇರೆ ಬೇರೆ ಇಲಾಖೆ ಉಂಟು. ಆಯಾ ಇಲಾಖೆಯಿಂದ ಅದಕ್ಕೆ ಪರ್ಮಿಷನ್ ತಗೊಂಡು ಅದನ್ನು ಮಾಡ್ತಾ ಇದೆ. ಹೌದು, ಇನ್ಸ್ಪೆಕ್ಷನ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಬರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ ಬರ್ತಾರೆ. ಮತ್ತು ಎಕ್ಸಾಂಪಲ್ ನೋಡಿ, ನಮಗೆ ಒಂದ್ಸಲ ನಾನು ಡೆಲ್ಲಿಗೆ ಹೋಗಬೇಕಿತ್ತು. ಅದಕ್ಕೆ ಮಂಗಳೂರಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು. ನನ್ನ 3ನೇ ಮಗಳು ಸೌಮ್ಯ, ನಾನು ಮತ್ತು ಇಬ್ಬರು ಹೋಗಿದೆ. ಮಾರನೇ ದಿವಸ ನಮಗೆ ಫ್ಲೈಟ್. ಆಗ ಮುಂದಿನ ದಿವಸ ಡೆಲ್ಲಿಗೆ ಹೋಗಲಿಕ್ಕೆ ಅಲ್ಲಿಂದ ಆವಾಗ ಮಂಗಳೂರಿನ ಫ್ಲೈಟ್ ಇಲ್ಲ, ಈಗಲೂ ಕೂಡ ಇಲ್ಲ, ಯಾವಾಗಲೂ ಇಲ್ಲ. ಹಾಗೆ ಬೆಂಗಳೂರು ಹೋಗಿ ಫ್ಲೈಟ್ಗಳು ಕಡಿಮೆ. ಹೌದು, ಆಗ ಬೆಂಗಳೂರು ಹೋದೆ. ಅಲ್ಲಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸುವಂಥ MS ಬಿಲ್ಡಿಂಗ್ ಆಫೀಸಿಗೆ ಹೋದೆ. ಆ ಕೆಲಸ ಮಾಡ್ತಾ ಇದ್ದ ಟೈಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಮಗಳದ್ದು ಚಪ್ಪಲಿ ಬಿಡ್ತು ಹೋಯ್ತು. ಕಟ್ಟಾಯ್ತು. ಯಾರ್ದು? ಸೌಮ್ಯದು. ಮೆಟ್ಟು ಒಟ್ಟಿಗೆ ಅವಳನ್ನು ಕರ್ಕೊಂಡು ಹೋಗಿದ್ರಿ? ಹೌದೌದು. ಅಂದರೆ ನನಗೆ ಎಜುಕೇಶನ್ ಇಲ್ಲ. ನಾನು ಕನ್ನಡ 4ನೇ ಕ್ಲಾಸ್ ಮಾತ್ರ ಕಲ್ತಿರೋದು. ಒಟ್ಟಿಗೆ 8 ಕ್ಲಾಸ್. ನನ್ನ ಪತ್ನಿ ಕೂಡ 4ನೇ ಕ್ಲಾಸ್. ಹಾಗೆ ನಾವು ಇಬ್ಬರು ಸೇರಿ 8ನೇ ಕ್ಲಾಸ್. ಒಟ್ಟಿಗೆ 8 ಕ್ಲಾಸ್. ನಾನು 4ನೇ ಪಾಸ್, ಅವರು ಕೂಡ 4ನೇ ಪಾಸ್. ಅಷ್ಟೇ ಪಾಸ್ ಅಲ್ಲ. ಅಲ್ಲಿ ಇನ್ನೊಂದು ವಿಷಯ, ಈ ಮಕ್ಕಳನ್ನು ಕಲಿಸಲಿಕ್ಕೆ ಅದರ ಹಿಂದೆ ಇನ್ನೊಂದು ದೊಡ್ಡ ಇದಿದೆ. ನಾನು 4ನೇ ಕ್ಲಾಸು ಪಾಸಾಗಿ 5ನೇ ಕ್ಲಾಸಿಗೆ ಹೋಗಬೇಕು. ಆಗ ಗಂಡಿ ಬಾಗಿಲಿಂದ ನೆರೆಯಕ್ಕೆ ಹೋಗ್ಬೇಕಾದ್ರೆ 4 ಕಿಲೋಮೀಟರ್ ಇದೆ. ಈ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಆ ಕಾಲದಲ್ಲಿ ಬಸ್ ಏನಿಲ್ಲ, ಮತ್ತು ಕೊಡೆ ಇಲ್ಲ, ಡ್ರೆಸ್ ಇಲ್ಲ, ಪುಸ್ತಕ ತಗೊಳ್ಳಿಕ್ಕೆ ಹಣ ಇಲ್ಲ. 5ನೇ ಕ್ಲಾಸಿಂದ ಒಂದು ವರ್ಷಕ್ಕೆ 70 ಪೈಸೆನೇ 80 ಪೈಸೆನೂ ಫೀಸ್ ಕಟ್ಟಬೇಕು ಸರ್ಕಾರಕ್ಕೆ. ಈ ಹಣ ಕಟ್ಟಲಿಕ್ಕೆ ಟೋಟಲ್ ನಮಗೆ ಬೇಕಾಯ್ತು ಒಂದು ವರ್ಷಕ್ಕೆ ಬೇಕಾದ 5 ವರ್ಷ ಅಲ್ಲ 5 ರೂಪಾಯಿ. ಈ 5 ರೂಪಾಯಿ ಗತಿ ಇರಲಿಲ್ಲ. ಸುಮಾರು ಒಂದು 4-5 ಮನೆಗೆ ಹೋಗಿ ಕೇಳಿದ್ದೇನೆ, ನನಗೊಂದು 5 ರೂಪಾಯಿ ಕೊಡಿ, ಕಲೀಲಿಕ್ಕೆ ಹೋಗ್ಬೇಕು ಅಂತ. ಯಾರೂ ಕೊಡಲಿಲ್ಲ. ಒಂದು ಬ್ರೇಕ್ ತಗೊಳ್ಳೋಣ? ಖಂಡಿತ.
ಕೊಂಕಣಿ ಭಾಷೆಯ ನಕ್ಷತ್ರ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಒಟ್ಟಿಗೆ ಯುಸಿ ಪೌಲೋಸ್ ಮತ್ತು ಅವರ ಮಿಸಸ್ ಮೇರಿ ಪೌಲೋಸ್ ಅವರು ಇದ್ದಾರೆ. ಅವರು ಶಿಕ್ಷಣ ಇಲ್ಲದೆ ಒಟ್ಟಿಗೆ 4 ಕ್ಲಾಸ್ ಕಲಿತು ಇವತ್ತು 150 ಮಕ್ಕಳಿಗೆ ಹೆಚ್ಚಿದ್ದಾರೆ. 350 ಇದ್ದಾರೆ. ಇಲ್ಲ, ನಾವು ಇಷ್ಟುವರೆಗೆ 1800 ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದೇವೆ, ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ಆ ಒಳ್ಳೆಯ ಮನಸ್ಸಿನ ಒಂದು ಕಥೆಯ ಒಂದು ವ್ಯಕ್ತಿಯ ಒಟ್ಟಿಗೆ ನಾವಿದ್ದೇವೆ. ಇರಿ ನಮ್ಮ ಒಟ್ಟಿಗೆ, ನೋಡ್ತಾ ಇರಿ V4 ನ್ಯೂಸ್ ಲೈವ್. ಕೊಂಕಣಿ ಭಾಷೆಯ ನಕ್ಷತ್ರಗಳನ್ನು ಒಂದು ಬ್ರೇಕ್. ಸ್ವಾಗತ ವೀಕ್ಷಕರೇ, ಕೊಂಕಣಿ ಭಾಷೆಯಲ್ಲಿ ನಕ್ಷತ್ರ ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮೊಟ್ಟಿಗೆ ಯುಸಿ ಪೌಲೋಸ್ ಮತ್ತು ಅವರ ಶ್ರೀಮತಿಯವರಾದ ಮೇರಿ ಪೌಲೋಸ್ ಅವರಿದ್ದಾರೆ. ಯುಸಿ ಪೌಲೋಸ್ ಅವರು ತಮ್ಮ ಆಶ್ರಮ ಆರಂಭವಾದಾಗ ಹೇಗಿತ್ತು ಮತ್ತು ಅದರ ಬಗ್ಗೆ ಹೇಗೆ ತಮ್ಮ ಮಗಳನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಹೋದರು ಅದರ ಬಗ್ಗೆ ಹೇಳ್ತಿದ್ದೆ, ಹೇಳಿ ಸರ್. ಅದೇ ಬೆಂಗಳೂರು ಹೋಗಿ ನನ್ನ ಕೆಲಸವನ್ನು ಮುಗಿಸ್ಕೊಳ್ಳಿಕ್ಕೆ ಹೋದ ಸಮಯದಲ್ಲಿ ಚಪ್ಪಲಿ ಕಟ್ಟಾಯಿತು. ಮಕ್ಕಳು ಚಪ್ಪಲಿ ರಿಪೇರಿ ಮಾಡಲಿಕ್ಕೆ ಕೆಳಗೆ ಹೋದರು. ಅಲ್ಲಿ ಒಬ್ಬರು ಸಮಗಾರರು ಚಪ್ಪಲಿ ಹೊಲಿತಾ ಇದ್ರು. ಅವರ ಸಮಗಾರನ ಹತ್ರ ಒಂದು ಮಗು ಕೂತಿತ್ತು. ಇವಳು ಅನಿಸಿದ್ದೇನೋ ಸಮಗಾರದ ಮಗು ಆಗಿರ್ಬೋದು ಅಂತ. ಇವಳು ಮಗು ಹತ್ರ ಮಾತಾಡಿದೆ. ಆಗ ಅವರ ಮಗು ಎಲ್ಲ ಅಂತ ಗೊತ್ತಾಯಿತು. ಮತ್ತು ಸಮಗಾರರ ಹತ್ರ ಮಾತಾಡಿದೆ, ಇದೇನು ಈ ಮಗು ಇಲ್ಲಿ ಕೂತಿದ್ದೆ, ನೀವೇನು ಹೇಳ್ತೀರಿ? ಅದು ಯಾರೋ ಅಮ್ಮ ಗೊತ್ತಿಲ್ಲ, 12 ದಿವಸ ಆಯಿತು ನಮ್ಮಲ್ಲಿ ತಂದು ಮಗುವನ್ನು ಬಿಟ್ಟು, ಈಗ ಬರ್ತೀನಿ ಅಂತ ಹೇಳಿ ಹೋಗಿದ್ದು, ಮತ್ತೆ ಬರಲೇ ಇಲ್ಲ. 12 ತಿಂಗಳು ಆ ಸಮಗಾರ ಮಗುವನ್ನು ನೋಡಿದ್ದಾರೆ. 12 ದಿವಸ ಹೌದು, ಆ ಮಗುವನ್ನು ನೋಡಿದ್ದಾರೆ, ಬರಲೇ ಇಲ್ಲ. ನನಗೂ ಕೂಡ 2 ಮಕ್ಕಳಿದೆ. ನಾನು ಈ ಚಪ್ಪಲಿ ಹೊಡೆದು ಹೇಗೆ ಬರ್ದಲ್ಲ ಸಾಕು, ನಾನು ಬಹಳ ಕಷ್ಟದಲ್ಲಿದ್ದೇನೆ ಅಂತೇಳಿ. ಆಗ ಆದರೆ ನಾನು ಈ ಮಗುವನ್ನು ಕರ್ಕೊಂಡೋಗಿ ಸಾಕಬೇಕಾ ಅಂತ ಕೇಳಿದ್ರು. ಅಯ್ಯೋ, ನಿಮ್ಮನ್ನು ದೇವರು ಕಳಿಸಿದ್ದಮ್ಮ, ಕರ್ಕೊಂಡೋಗಿ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ಹಾ ಅಂತ ಹೇಳಿದ್ರು. ಇವಳು ಕೂಡಲೇ ನನ್ನ ಹತ್ರ ಇನ್ನೊಂದು ಮಗು ಆಯ್ತು. ಹೌದು, ಹಾಗೆ ಖಂಡಿತ ನಿಜವಾಗ್ಲೂ ಈ ಮಕ್ಕಳನ್ನೆಲ್ಲ ಸಾಕಿದ್ದು ಇವರು, ಅದಕ್ಕೆ ಏನು ಡೌಟ್ ಇಲ್ಲ. ನಾನೆಲ್ಲ ಕರ್ಕೊಂಡು ಯಾವಾಗಲೂ ಹೇಳುದುಂಟು ಪೌಲೋಸ್, ಫ್ಯಾಮಿಲಿ ಅಂತ ಒಂದು ಇರ್ತದೆ ಮತ್ತೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಇರ್ತದೆ. ಇದು ನಿಮ್ದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ದೊಡ್ಡದು. ಹೌದು, ಹಾಗೆ ಕರ್ಕೊಂಡು ಮತ್ತೆ ಏನಾದರೂ ಮಗುವನ್ನು ಕರ್ಕೊಂಡು ಹೋಗುವಂಥ ನಾನು ತೀರ್ಮಾನ ಮಾಡಿದೆ. ಕೂಡಲೇ ನಮ್ಮ ಡ್ರೈವರಿಗೆ ಫೋನ್ ಮಾಡಿ ಹೇಳಿದೆ, ಕೂಡಲೇ ಗಾಡಿ ಹಿಡ್ಕೊಂಡು ಬೆಂಗಳೂರಿಗೆ ಬಾ. ಒಂದು ವೆಹಿಕಲ್ ಇತ್ತು, ಒಬ್ಬರು ಡೊನೇಷನ್ ಕೊಟ್ಟದ್ದು. ಹೌದು, ಜೀಪು. ಆ ಜೀಪ್ ಇವಾಗಲೂ ಇದೆ. ಅದು 1999 ಕೊಟ್ಟದ್ದು, ಅದು ಕೂಡ ಆ ಟೈಮಲ್ಲಿ ಕೊಟ್ಟದ್ದು. ಹಾಗೆ ಅವರು ಜೀಪ್ ಹಿಡ್ಕೊಂಡು ಡ್ರೈವರ್ ಬಂದರು. ರಾತ್ರಿ ಮಗುವನ್ನೆಲ್ಲ ಸ್ನಾನ ಮಾಡಿಸಿ ಈ ಗಾಡಿಯಲ್ಲಿ ಕೂರಿಸಿ ಮಗುವನ್ನು ಈ ಕಡೆ ಕಳಿಸಿ ಮತ್ತು ನಾವು ಮಾರನೇ ದಿವಸ ಡೆಲ್ಲಿಗೆ ಹೋದೆ. ನಮ್ಮ ಕೆಲಸ ಮುಗಿಸ್ಕೊಂಡು 2 ವರ್ಷ ಬಿಟ್ಟು ಬಂದೆ. ಅದ ನಂತರ ಇವಳನ್ನು ಶಾಲೆಗೆ ಸೇರಿಸಿದೆ. LKGಯಿಂದನೇ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಸಿದ್ದೇನೆ. ಕಲಿಸಿ ಆದ ನಂತರ ಇಂಗ್ಲಿಷ್ ಮೀಡಿಯಮಲ್ಲೇ. ಹೌದು, LKG ಇಂಗ್ಲಿಷ್ ಮೀಡಿಯಂಗೆ ವರ್ಷಕ್ಕೆ ಒಂದು 50-60 ಸಾವಿರ ಫೀಸ್ ಕಟ್ಟಬೇಕಿತ್ತು. ಆದರೂ ಅದು ನಾವು ನಮ್ಮದು ಏನು ನಮ್ಮಿಂದ ನಾನು ಯಾವಾಗ ಹೇಳಿದ್ದೇನೆ, ನಾನು ನನ್ನ ಪತ್ನಿ ಕಲ್ತದೆ. ನೀವು ಸೇವೆ ಮಾಡೋದು ಅಂತ ಅವರು ಬಿಡ್ತಾರೆ. ನಾವು ಅದಕ್ಕೆ ನಾವು ಯಾರಾದರೂ ಕಾಡಿ ಬೇಡಿ ಇದು ದಾನ ತಗೊಂಡು ಹೋಗಿ ನಾವು ಇರೋ ಫೀಸು ಅದು ಕಟ್ತಾ ಇದೆ. ಎಲ್ಲರೂ ಈ ಸ್ಟೋರಿ ಫೀಸ್ ಕಟ್ಟಿ ಎಲ್ಲ ಮಕ್ಕಳನ್ನು ಕಲಿಸಿದೆ. ಎಷ್ಟು ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಮಲ್ಲಿ ಕಲಿಸಿ ಈಗ ಮಕ್ಕಳನ್ನು ಇಂಥ ಮಕ್ಕಳು ಈಗ ನಮ್ಮಲ್ಲಿ ಹುಟ್ಟಿದ 13 ಮಕ್ಕಳಿದ್ದಾರೆ. ಇದು ಅಲ್ಲದೆ ನಮಗೆ ದಾರಿಯಲ್ಲಿ ಸಿಕ್ಕಿದ್ದು ಸುಮಾರು 13 × 21 ಮಕ್ಕಳು, 8 ಮಕ್ಕಳನ್ನು ಅದಲ್ಲದೆ ಕೂಡ ದಾರಿಯಲ್ಲಿ ಸಿಕ್ಕಿದ ಮಕ್ಕಳನ್ನು ಕಲಿಸಿದ್ದೇನೆ. ಹಾಗೆ ಇದು ಅಲ್ಲದೆ ಹೊರಗಿಂದ ಬರುವಂಥ ಒಂದು 72 ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಅಲ್ಲಿ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ, ಎಲ್ಲಿ ಕಾರ್ಕಳ ಸ್ಕೂಲಲ್ಲಿ. ನಮ್ಮ ಶಾಲೆ ಮೊದಲು. ಇದು ಅಲ್ಲದೆ ನಾವು 380 ಮಕ್ಕಳಿಗೆ 20 ವರ್ಷಗಳಿಂದ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀವಿ. ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಲ್ಲ, ಬೇರೆ ಸ್ಕೂಲ್, ಕನ್ನಡ ಮೀಡಿಯಂ ಇದೆ ಬೇರೆ. ಅದು ಹೈಯೆಸ್ಟ್ ಎಜುಕೇಶನ್ ಅದು KG ಇಂದ PG ವರೆಗೆ. ಎಷ್ಟು ಹೈಯೆಸ್ಟ್ ಎಜುಕೇಶನ್ ಈಗ ಅದರಲ್ಲಿ ಕೂಡ MBBS ಆಗಿ 2 ಮಕ್ಕಳು ಹೋಗಿದ್ದಾರೆ. ಏನ್ ಹೇಳಿ? MBBS ಆಗಿ ಡಾಕ್ಟರ್ ಮಾಡಿದ್ರಿ? ಡಾಕ್ಟರ್ ಮಾಡಿ MBBS ಡಾಕ್ಟರ್ ಮಾಡಿದ್ರಿ ಅಂದ್ರೆ ಫುಲ್ ಖರ್ಚು ನಮ್ದಲ್ಲ. ಅಲ್ಲ, ಅಲೋಪತಿ ಫುಲ್ ಖರ್ಚು ನಮ್ದಲ್ಲ. ಉದಾಹರಣೆಗೆ 50 ರೂಪಾಯಿ ಖರ್ಚು ಆದರೆ 25 ರೂಪಾಯಿ ನಾವು ಕೊಡೋದು, ಬಾಕಿ ಅವರು ಫ್ಯಾಮಿಲಿ ಹಾಕಬೇಕು. ಫ್ಯಾಮಿಲಿ ಕೂಡ ಜವಾಬ್ದಾರಿ ಇರೋದಿಲ್ಲ. 25 ರೂಪಾಯಿ ನೀವು ಹಾಕ್ತಿರಲ್ಲ? ಹಾಕ್ತೀವಿ. ಅಂದ್ರೆ ನಾವು ಹಾಕುದಲ್ಲ, ನಾವು ಯಾರಾದ್ರೂ ದಾನಿಗಳಿಂದ ಕಾಡಿ ಬೇಡಿ ಹಾಕ್ತಾ ಇದ್ದೀವಿ.
ನಿಜವಾಗ್ಲೂ ಅವರು ಆ ಮಕ್ಕಳು ಎಲ್ಲಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸದಲ್ಲಿ ಇದ್ದಾರೆ, ಚೆನ್ನಾಗಿದ್ದಾರೆ, ನಿಮ್ಮ ಒಟ್ಟಿಗೆ ಪುನಃ ಸಂಪರ್ಕದಲ್ಲಿ ಇದ್ದಾರೆ. ಆದರೆ ನಮ್ದು ಒಂದು ಕಂಡೀಷನ್ ಇದೆ ಅವ್ರ ಹತ್ರ, ನಾವು ಸಹಾಯ ಮಾಡಿದೆ ಅಂತ ನೀವು ಯಾರಿಗೂ ಹೇಳ್ಬೇಡಿ. ನಾವು ಸಹಾಯ ಮಾಡಿ ನೀವು ಮನಸ್ಸಲ್ಲಿ ಅನಿಸಿಕೊಳ್ಳೋದು ಬೇಡ. ನಾಳೆ ನೀವು ಒಂದು ಉನ್ನತ ಮಟ್ಟಕ್ಕೆ ಬಂದಾಗ ನಿಮ್ಮ ಖರ್ಚು ಆದ ನಂತರ ಕಳೆದು ಆ ಉಳಿಕೆಯಲ್ಲಿ ಸಂಪೂರ್ಣ ಉಳಿಕೆಯಲ್ಲ, ಆಗ ಯಾವ ಉಳಿಲಿಕ್ಕಿಲ್ಲ, ಅದು ಸ್ವಲ್ಪ ಆದರೂ ನೀವು ಅದರಲ್ಲಿ ಉಳಿಸ್ಕೊಂಡು ಈ ಕಷ್ಟದಲ್ಲಿ ಬೇರೆ ಮಕ್ಕಳು ಇನ್ನೂ ತುಂಬ ಸಮಾಜದಲ್ಲಿದ್ದಾರೆ, ಅಂಥವರಿಗೆ ನೀವು ಏನಾದ್ರು ಸಹಾಯ ಮಾಡಬೇಕು. ಅಷ್ಟು ಮಾಡಿ ಸಾಕು, ಆಗ ಚಾರಿಟಿ ಮುಂದುವರಿತಾ ಇರುತ್ತೆ. ಇಷ್ಟೇ ಸಾಕು ಅಂತ ನಮ್ಮ ಮಾತು. ಅಂದರೆ ನಿಮಗೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಬೇರೆ ಬೇರೆ ಕಡೆಯಿಂದ ಹೋಗಿ ನೀವು ಫಂಡನ್ನು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಹೌದು. ಅದಕ್ಕೆ ನೀವು ಈ ಬಟ್ಟೆಯನ್ನು ಚೇಂಜ್ ಮಾಡಿದ್ದು ಯಾವಾಗ? ಈ ಬಟ್ಟೆ ಚೇಂಜ್ ನಾನು ಭಾರತ ದೇಶದಲ್ಲಿ ಎಲ್ಲಿ ನಡೆಯುವಾಗ ಇದೇ ಬಟ್ಟೆ ಹಾಕೊಂಡು ನೋಡಿದ್ದು. ಈ ಮುಂಚೆ ನಾನು ಪ್ಯಾಂಟ್ ಶರ್ಟ್ ನಾನು ಅಲ್ಲಿ ನೋಡಿದ್ರೆ ನೀವು ಚಪ್ಪಲ್ ಹಾಕೋದಿಲ್ಲ. ಇಲ್ಲ, ಚಪ್ಪಲು ಹಾಕೋದು. ಇದು ನಾವು ಈ ಆಶ್ರಮ ಪ್ರಾರಂಭಿಸಿ ಆ ವರ್ಷದಿಂದ ನಾವು ಇದೆರಡು ಸಾಧಾರಣ 1999 ನೀವು ಮಾತ್ರ ಇವರು ಹಾಕೋದಿಲ್ಲ, ಅವರು ಮಾತ್ರ. ನಾನೊಂದು ತ್ಯಜಿಸಿದ್ದೇನೆ, ಬರಿಗಾಲ ಫಕೀರ. ಆದ್ರೆ ಬೇರೆ ಹೊರದೇಶಕ್ಕೆ ಹೋಗುವ ಪ್ಯಾಂಟು ಶರ್ಟ್ ಹಾಕ್ತೀವಿ, ಅಲ್ಲಿಯ ಕಾನೂನಿಗೆ ಎಲ್ಲೋಡಲ್ಲ, ಒಳಗೆ ಹೋಗ್ಲಿಕ್ಕೆಲ್ಲ ಕೆಲವೊಮ್ಮೆ ಬಿಡುವುದಿಲ್ಲ, ಏರ್ಪೋರ್ಟ್ ಅಲ್ಲಿ ಹೋಗ್ಲಿಕ್ಕೆ ಅದಕ್ಕೆಲ್ಲ ಬಿಡುವುದಿಲ್ಲ. ಅದಕ್ಕೆ ಅಲ್ಲಿ ಆ ಬಟ್ಟೆ ಹಾಕುದಿಲ್ಲ, ಪ್ಯಾಂಟು ಶರ್ಟ್ ಹಾಕೊಂಡು ಹೋಗ್ತೀನಿ, ಬರ್ತೀವಿ. ಆ ರೀತಿಯಲ್ಲಿ ನಡೀತಾ ಇದ್ದೇನೆ. ಹಾಗೆ ಆದರೆ ಚಪ್ಪಲಿ ಹಾಕದೆ ಈಗ 21 ವರ್ಷ ಆಯ್ತು. ಹೌದು, ಅದು ಇನ್ನೊಂದು ವಿಶೇಷ. ಇಷ್ಟು 25 ವರ್ಷ ಚಪ್ಪಲಿ ಹಾಕದೆ ನಡೀತೇನೆ. ಅಲ್ಲಿ ಬಿಲ್ಡಿಂಗ್ ಕೆಲಸ, ಕಾಂಕ್ರೀಟ್ ಕೆಲಸ, ಹಾಣಿ ಅದು ಇದೆಲ್ಲ ಇರುತ್ತೆ. ಇಷ್ಟವರೆಗೆ ಒಂದು ಮುಳ್ಳು ಕಾಲಿಗೆ ಚುಚ್ಚಲಿಲ್ಲ. ನಿಮಗೆ ಕಾಲಿಗೆ ಚುಚ್ಚಲಿಲ್ಲ? ನಾನು ಚಪ್ಪಲಿ ಹಾಕ್ತಾ ನಡೀತಾ ಇರುವಾಗ ಯಾವಾಗಲೂ ಅಲ್ಲಿ ಇಲ್ಲಿ ಎಲ್ಲ ಗಾಯ ಆಗ್ತಾ ಇರ್ತಿತ್ತು. ಅಂದ್ರೆ ಬೇರೆನಲ್ಲ, ದೇವರು ಕಾಯ್ತಾರೆ ಎಂಬುದರಲ್ಲಿ ಅದು ಸಂದೇಶ ಅಂತ ಮಾಡಿದೆ. ಈ ಬಟ್ಟೆಯನ್ನು ಇದೇ ಬಟ್ಟೆ ಯಾಕೆ ಚೂಸ್ ಮಾಡಿದ್ರಿ? ನನಗಿದು ಮನಸ್ಸಿಗೆ ಒಂದು ಒಳ್ಳೆಯದಾಗಿ ನೋಡಿದ್ರಿ ಫಸ್ಟ್ ಬಟ್ಟೆ ಇದನ್ನು ನೋಡಿ ಎಲ್ಲಿ ನೋಡಿದ್ರಿ? ನಾನು ಅದೇ ಸಾಧಾರಣ ಶಾಪಲ್ಲಿ ನೋಡಿದ್ದೇನೆ. ಕೆಲವು ಬೇರೆ ಸ್ವಾಮೀಜಿಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹಾಕ್ತಾರೆ. ಇದು ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಏನೋ ಸ್ವಲ್ಪ ಡಿಫರೆನ್ಸ್ ಕಲರ್, ಒಂದು ಡಿಫರೆಂಟ್ ಕಲರ್ ಅಂತಾನೆ ಇದನ್ನು. ಈಗ ನೀವೊಂದು ಆಗ ಹೇಳಿದೆ ಪದ್ವಾ, ನಮ್ಮ ಪದ್ವಾದ ಹತ್ರ ಒಂದು ನಿಮಗೆ ಯಾರೋ ಒಂದು ಕಂಡಿದ್ರು. ಅದೇ ಇತ್ತೀಚೆಗೆ ಅಂದ್ರಲ್ಲ, ಅದು ಆವತ್ತು ನಾನು ಇದು 2000ನೇ ಇಸ್ವಿಯಲ್ಲಿ ಒಂದ್ಸಲ ನಾನು ಏನೋ ಕೆಲಸಕ್ಕೋಸ್ಕರ ಮಂಗಳೂರಿಗೆ ಬಂದಿದ್ದೆ. ಬಂದುವಾಗಿದೆ ನಮ್ಮ ಪದ್ವಾ ಹೈಸ್ಕೂಲ್ದ ಆ ಕಡೆ ನೇರ ಆಪೋಸಿಟ್ ಆ ಕಡೆ ರೋಡ್, ಮೇನ್ ರೋಡ್ ಆ ಕಡೆ ಕೊಚ್ಚಿನ್ ಬೇಗ ಎದುರುಗಡೆ ಸಣ್ಣ ಒಂದು ಬಸ್ ಸ್ಟ್ಯಾಂಡ್ ಇದೆ, ಈಗಲೂ ಇದೆ ಅದು. ಆ ಬಸ್ಸಲ್ಲಿ ಯಾರೋ ಒಬ್ರು ಕೂತಿದ್ದಾರೆ, ಹರಕು ಬಟ್ಟೆ ಎಲ್ಲ ಹಾಕೊಂಡು, ತಲೆಗೆ ಕೂದಲೆಲ್ಲ ಬಿಡಿಸಿ ತುಂಬ ಹಾಕೊಂಡು. ನಾನು ಗಾಡಿಯಿಂದ ಸೀದಾ ಹೋದೆ. ಹಾಗೆ ಇವ್ರನ್ನ ಕರೆದೆ ನಾನು, ಇವರು ಬರ್ಲಿಕ್ಕೆ ಆಗ್ತಾ ಇಲ್ಲ, ಇವರು ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಆಗುದಿಲ್ಲ. ನೋಡೋಗೇನು ಅವರ ಒಂದು ಕಾಲು ತುಂಡಾಗಿದೆ, ಬ್ಯಾಂಡೇಜ್ ಹಾಕಿದ್ದಾರೆ, ಅದೆಲ್ಲ ಬಟ್ಟೆ ಎಲ್ಲ ಸುತ್ತಿ ಕಟ್ಟಿದ್ದಾರೆ. ಅದು ಹಾಸ್ಪಿಟಲಲ್ಲೇ ಕಟ್ಟಿದ್ದು ಬ್ಯಾಂಡೇಜ್, ನೋಡುವಾಗ ಗೊತ್ತಾಗುತ್ತೆ. ನಾನು ಹತ್ತಿರ ಹೋಗೋ ತುಂಬ ಸ್ಮೆಲ್ ಬರ್ತಾ ಇದೆ. ಅದ್ರ ಪರವಾಗಿಲ್ಲ, ಮತ್ತೆ ಎತ್ತಿ ಜೀಪಲ್ಲಿ ಕೂರಿಸಿದೆ, ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ನೆರೆಯಕ್ಕೆ, ಹೌದು ಸೀದಾ ನೆರೆಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕಾಲೆಲ್ಲ ಬಿಚ್ಚಿ ನೋಡುವಾಗ ಇಷ್ಟು ದೊಡ್ಡ ಹುಳ. ಆ ಸಾಧಾರಣ ಹುಳ ಬೆಳ್ಳಗಿರುತ್ತೆ, ಇದು ಹುಳ ಉಂಟಲ್ಲ, ಅಲ್ಲಿ ಆ ಮಾಂಸ ತಿಂದು ಆ ಹುಳದ ಮೇಲೆ ರೋಮ ಬಂದಿದೆ, ಅಷ್ಟು ಬೆಳೆದಿದೆ. ಆದರೂ ಕೂಡ ಈ ಮನುಷ್ಯನಿಗೆ ಅದ್ರ ಕುರಿತು ಯಾವ ಜ್ಞಾನವೇ ಇಲ್ಲ. ಅಂದರೆ ಅವರು ಮೆಂಟಲ್ ಕೂಡ ಸರಿ ಇಲ್ಲ. ಈಗಲೂ ಆ ವ್ಯಕ್ತಿ ಜೀವಂತವಾಗಿ ನಮ್ಮ ಆಶ್ರಮದಲ್ಲಿ ಇದ್ದಾರೆ, ಈಗಲಿದ್ದಾರೆ. ಸುಭಾಷ್ ಅಂತ 20 ವರ್ಷದಿಂದ ಈಗಲೂ ನಮ್ಮ ಆಶ್ರಮದಲ್ಲಿ ಇದ್ದಾರೆ, ಗುಣಮುಖರಾಗಿ. ಅಂದರೆ ಮೆಂಟಲಿ ಉಂಟು, ಆದರೂ ಕೂಡ ಅವರಿಗೆ ಬೆಲೆ ಓಡಾಡಲಿಕ್ಕೆ ಆಗುದಿಲ್ಲ. ಇವರು ಕೂಡ ಆಶ್ರಮದಲ್ಲಿ ಇದ್ದಾರೆ, ಊಟ ತಿಂಡಿ ಎಲ್ಲ ತಿಂದುಕೊಂಡಿದ್ದಾರೆ, ನಡೀಲಿಕ್ಕೆ ಆಗುದಿಲ್ಲ. ಒಂದು ಕಾಲಿರುವುದು, ಒಂದು ಬೇರೆ ಅವರಿಗೆ ಸ್ಟ್ರೆಚರ್ ತೆಗೆದು ಕೊಟ್ಟೆ, ಸ್ಟ್ರೆಚರ್ ಅದನ್ನು ಯೂಸ್ ಮಾಡುವುದಿಲ್ಲ. ಅವ್ರು ಹೀಗೆ ಹೋಗ್ತಾರೆ, ಈಗ ಅವ್ರಿಗೆ ಅದು ಈಸಿ ಆಗುತ್ತೆ, ಅವ್ರು ಸ್ಪೀಡ್ ಹೋಗ್ತಾರೆ, ಆ ರೀತಿ ಇರ್ತಾರೆ. ಅಂಥದ್ದು ತುಂಬಾ ಕೇಸ್ಗಳು. ಕೆಲವು ಕೇಸ್ಗಳನ್ನು ನಾವು ಇಲ್ಲಿಂದ ಹಿಡ್ಕೊಂಡು ಹೋಗುವಾಗ ನಮ್ಮ ಮನೆ ಮುಟ್ಟುವುದಕ್ಕೆ ಮುಂಚೆನೇ ದಾರಿಯಲ್ಲಿ ಡೆತ್ ಆಗೋದು ಕೂಡ ಉಂಟು. ಅಷ್ಟು ಸೀರಿಯಸ್ ಆಗಿರ್ತಾರೆ. ಈಗ ಉದಾಹರಣೆಗೆ ಇನ್ನೊಂದು ನಮ್ಮ ಮಿಲಾಗಿರಿ ಚರ್ಚಿಂದು ನೇರ ಆಪೋಸಿಟ್ ಅಂಪನಕಟ್ಟೆಯಲ್ಲಿ ತಾಜ್ ಮಹಲ್ ಅಂತ ಉಂಟು. ಅಲ್ಲಿ ತಾಜ್ ಮಹಲ್ ಸ್ವಲ್ಪ ಈ ಕಡೆ ನೋಡಿ. ಈಗ ಉದಾಹರಣೆ ನಮ್ಮ ಜೆರೋಸಾ ಕಂಪನಿ ಅದರ ನೇರ ಆಪೋಸಿಟ್ ಫುಟ್ಪಾತ್ ಇದೆಯಲ್ಲ, ಆ ಫುಟ್ಪಾತ್ ಅಲ್ಲಿ ಒಂದು ಹುಡುಗ ಮಲಗಿಕೊಂಡಿದ್ದಾನೆ. ಸುಮಾರು ಒಂದು 15 ವರ್ಷ ಕೂಡ ಇಲ್ಲ, 12 ವರ್ಷ ಪ್ರಾಯ ಆಗ್ಬೋದು. ಇವನು ನೋಡುವಾಗ ಇಷ್ಟು ಸೇಕುದು ಮಾತ್ರ, ಏನೇ ಆಗಲಿ ಅಂತ ಹೇಳ್ಕೊಂಡು ಎತ್ತಿ ಜಿಪ್ಪಲ್ಲಿ ಹಾಕಿದೆ, ಕರ್ಕೊಂಡೋಗಿ. ಆಗ ಮಿಸಸ್ ಕೇಳಿದ್ರು, ಇದು ಮಗು ಉಳಿತಾನ? ಅಂದ್ರೆ ಅಷ್ಟು ಸೀರಿಯಸ್ ಆಗಿದೆ. ನಾನು ಹೇಳಿದೆ, ದೇವರು ಜೀವ ಕೊಟ್ಟರೆ ಉಳಿಸ್ತಾರೆ, ನಮ್ಮ ಪ್ರಯತ್ನ ಏನು ನಾವು ಮಾಡುವ ಅಂತ ಹೇಳಿದೆ. ಆದರೂ ನೋಡಿ, ಅವನು ಒಳ್ಳೆ ಹುಷಾರಾಯಿತು, ಒಳ್ಳೆ ಕೆಲಸ ಮಾಡ್ತಾನೆ, ಈಗಲೂ ಇದ್ದಾನೆ ಅವನು. ಹಾಗೆ ಬೇರೆ ಬೇರೆ ಅಂತ ತುಂಬ ಬಿಸ್ನೆಸ್ ಉಂಟು. ಇನ್ನೊಂದು ಮಗು ಅಲ್ಲಿ ಹುಟ್ಟಿದ್ದು, ಆ ಮಗುವಿನ ತಾಯಿ ಹೆಸರು
ರಾಜೇಶ್ವರಿ ಅಲ್ಲ ರಾಜೇಶ್ವರಿ ಸಾಮಾನ್ಯ ಅಲ್ಲ ರಕ್ಷಿತ ಹಾಂ ರಾಜೇಶ್ವರಿ ರಾಜೇಶ್ವರಿ ಸರಸ್ವತಿ ಇವಳು ಕೂಡ ಮೆಂಟಲ್ ರಿಟೈರ್ಡ್ ಆ್ಯಂಡ್ ಮೆಂಟಲ್ ಇಲ್ಲ. ಇವಳು ಯಾರೋ ಮಿಸ್ಯೂಸ್ ಮಾಡಿ ಗರ್ಭಿಣಿಯಾಗಿ ನಮಗೆ 9 ತಿಂಗಳನ್ನು ಗರ್ಭಿಣಿ ಆಶ್ರಮಕ್ಕೆ ತಂದದ್ದು ಯಾರು ತರ್ತಾರೆ, ಬೇರೆ ಕೆಲವರು ಹೇಳಿ ನೋಡಿ ಪಾಪ ದಾರಿಯಲ್ಲಿದ್ದವರು ಕೆಲವು ಸೋಷಿಯಲ್ ವರ್ಕರ್ಸ್ ಎಲ್ಲ ತಂದು ಸೇರಿಸ್ತಾರೆ. ಈ ಸೇರಿಸಿ ಮಗು ಹುಟ್ಟಿ ಆಯಿತು. ಹುಟ್ಟಿ ಆದ ನಂತರ 7 ತಿಂಗಳ ನಂತರ ಈ ಮಗುಗೆ ತುಂಬ ಯಾವಾಗ ಕೂಗಿರೋ ಮೈಯೆಲ್ಲ ಕಪ್ಪು ಕಪ್ಪಾಗುತ್ತೆ, ಹಾರ್ಟ್ ಓಲ್ವಿತ್ತು. ಹಾಗೆ ಮತ್ತು ಇಲ್ಲಿ ಏನಪ್ಪ ಇಲ್ಲಿ ಚೆಕಪ್ಪಿಗೆ ಬರುವಾಗ ಹೇಳಿದ್ರು ಇಲ್ಲಿ ಅದು ಆಪರೇಷನ್ ಆಗಬೇಕು, ಸುಮಾರು ನಿಮಗೆ 5 ಲಕ್ಷದಿಂದ 7 ಲಕ್ಷವರೆಗೆ ಖರ್ಚು ಆಗ್ಬೋದು ಅಂತ ಹೇಳಿದೆ. ಈ 5-7 ಲಕ್ಷ ರೂಪಾಯಿ ಖರ್ಚು ಮಾಡಲಿಕ್ಕೆ ನಮ್ಮಿಂದ ಎಲ್ಲಿ ಉಂಟು, ನಮ್ಮ ಹತ್ರ ಇಲ್ಲ. ಹಾಗೆ ಸೀದಾ ನಾನು ಏನು ಮಾಡಿದೆ, ಬೆಂಗಳೂರಿಗೆ ಮತ್ತು ನಾರಾಯಣ ಅಲ್ಲಿ ಕರ್ಕೊಂಡೋಗಿ ಅವರು ಆಪರೇಷನ್ ಫುಲ್ ಓಪನ್ ಸರ್ಜರಿ ಮಾಡಿದೆ. ಈಗ ಗುಣ ಆಗಿದ್ದಾನೆ. ಈಗ 6ನೇ ಕ್ಲಾಸಲ್ಲಿ ಉಚಿತ ಮಾಡ್ತಾರಾ? ಇಲ್ಲ, ಅರ್ಧ ಫೀಸು ತಗೊಂಡ್ರು, ಅರ್ಧ ಫ್ರೀ ಕೊಟ್ಟರು ಅವರು. 5ರಲ್ಲಿ 2.5 ಫ್ರೀ ಕೊಟ್ಟರು, 2.5 ನಾವು ಕಟ್ಟಿದೆ. ಹಾಗೆ ಅದು ಹುಷಾರಾಯಿತು. ಈಗ 6ನೇ ಕ್ಲಾಸ್ ಓದ್ತಾ ಇದ್ದಾನೆ ಹುಡುಗ. ಎಲ್ಲ ಅಲ್ಲಿ ಹುಟ್ಟಿದ ಎಲ್ಲ ಮಕ್ಕಳು ಕೂಡ ಇಂಗ್ಲೀಷ್ LKGಯಿಂದ PGವರೆಗೆ ಕಲಿತ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಲ್ಲಿ ಕಲ್ತಿದ್ದಾರೆ. ನಾನು ಕಲ್ತದ್ದು 4ನೇ ಕ್ಲಾಸು, ನನ್ನ ಪತ್ನಿ ಕಲ್ತದ್ದು 4ನೇ ಕ್ಲಾಸು, ನನ್ನ ಮಕ್ಕಳೆಲ್ಲ ಕಲ್ತದ್ದು ಕನ್ನಡ ಮೀಡಿಯಮಲ್ಲಿ. ಆದರೂ ದೇವರು ಈ ಕೊಟ್ಟ ಮಕ್ಕಳು ಎಲ್ಲ ಕಲ್ತದ್ದು LKGಯಿಂದ PGವರೆಗೆ ಕಲಿತ ಎಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಕಲ್ತಿದ್ದಾರೆ. ಅದಕ್ಕೆಲ್ಲ ಒಂದು ಹಿನ್ನೆಲೆ ಉಂಟು. ಯಾಕಂದರೆ ನನಗೆ ಕಲೀಲಿಕ್ಕೆ ಆಗಿರಲಿಲ್ಲ. ಈ ಮಕ್ಕಳನ್ನು ನಾಳೆ ಅವರು ಅದರಲ್ಲಿ ಕಲಿಯುವುದರಲ್ಲಿ ಬಡಪತರಾಗಬಾರ್ದು ಎಂಬ ಉದ್ದೇಶ. ಕಾರಣ ನಾನು ಕಲಿಯದೇ ಇದರಿಂದ ಆ ದುಃಖವನ್ನು ಇವತ್ತು ಅನುಭವಿಸ್ತಾ ಇದ್ದೇನೆ. ಯಾಕಂದರೆ ಒಂದು ಮನುಷ್ಯನಿಗೆ ಏನೇ ಆಸ್ತಿ ಇದ್ದರೂ ಕೂಡ ಅವರಿಗೆ ವಿದ್ಯೆ ಇಲ್ಲರವನು ಪಶು ಸಮಾನ. ಆದರೆ ನಿಮ್ಮ ಒಟ್ಟಿಗಿದ್ದವರೆಲ್ಲ ನಿಮಗೆ ಎಜುಕೇಟೆಡ್ ಇದ್ದಾರೆ. ಈಗ ಎಲ್ಲರಿದ್ದಾರೆ. ಒಂದು ಬ್ರೇಕ್ ತಗೊಳ್ಳೋಣ. ಖಂಡಿತವಾಗಿ. ಕೊಂಕಣಿ ಭಾಷೆಯ ನಕ್ಷತ್ರ ಈ ಕಾರ್ಯಕ್ರಮದಲ್ಲಿ ಇದ್ದೇವೆ. ನಮ್ಮ ಒಟ್ಟಿಗಿದ್ದ UC ಪೌಲೋಸ್ ಮತ್ತು ಅವರ ಶ್ರೀಮತಿಯಾದ ಮೇರಿ ಪೌಲೋಸ್ ಅವರು ಇದ್ದಾರೆ. ಪುಣ್ಯದ ಒಂದು ದಂಪತಿಗಳು. ಎಷ್ಟೋ ಜನರಿಗೆ ಅವರು ಸಹಾಯ ಮಾಡಿ ಅವರ ಜೀವನದಲ್ಲಿ ಈಗಲೂ ಬದುಕುವ ಹಾಗೆ ಮಾಡಿದ್ದಾರೆ ಮತ್ತು ಉತ್ತಮವಾಗಿ ಬದುಕುವ ಹಾಗೆ ಮಾಡಿದ್ದಾರೆ. ಒಂದು ಬ್ರೇಕ್ ತಗೊಳ್ಳೋಣ. ನೋಡ್ತಾ ಇರಿ V4 ನ್ಯೂಸ್ ಲೈವ್ ಕೊಂಕಣಿ ಭಾಷೆಯ ನಕ್ಷತ್ರಗಳು. ಒಂದು ಬ್ರೇಕ್. ಸ್ವಾಗತ ವೀಕ್ಷಕರೇ, ಕೊಂಕಣಿ ಭಾಷೆಯ ನಕ್ಷತ್ರಗಳು ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರತಿ ಗುರುವಾರ 7ರಿಂದ 8ರವರೆಗೆ V4 ಲೈವ್ ಈ ಚಾನಲಲ್ಲಿ ನಾವು ಪ್ರಸಾರ ಮಾಡ್ತೇವೆ. ಇದರ ಮಾಲಕರು ನಮಗೆ ಈ ಕೊಂಕಣಿಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಕೊಂಕಣಿಯ ಒಂದು ಜನ ಕನ್ನಡ ಮಾತಾಡುವವರು UC ಪೌಲೋಸ್ ನಮ್ಮ ಒಟ್ಟಿಗಿದ್ದಾರೆ. ಇದರ ಮರುಪ್ರಸಾರ ಪ್ರತಿ ರವಿವಾರ ಸಂಡೇ ಬೆಳಿಗ್ಗೆ 11ರಿಂದ 12 ಗಂಟೆವರೆಗೆ ಮರುಪ್ರಸಾರ ಆಗ್ತದೆ V4 ಲೈವಲ್ಲಿ. ಮತ್ತು ಯೂಟ್ಯೂಬಿಗೆ ನಾವು ಅಪ್ಲೋಡ್ ಮಾಡ್ತೇವೆ. ನೀವು ಕೊಂಕಣಿ ಭಾಷೆಯಲ್ಲಿ ನಕ್ಷತ್ರ ಎನ್ನುವ ಯೂಟ್ಯೂಬಿಗೆ ನೀವು ಟೈಪ್ ಮಾಡಿದರೆ ಈ ಕಾರ್ಯಕ್ರಮ ನಿಮಗೆ ಸಿಗ್ತದೆ. ಮತ್ತು ಯೂಟ್ಯೂಬಿನಲ್ಲಿ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿವೆ. ನಿಮ್ಮ ನಡುವಿನಲ್ಲಿ ಯಾರಾದರೂ ಕೊಂಕಣಿ ಮಾತಾಡುವರು, ಕೊಂಕಣಿಯಲ್ಲಿ 42 ಡಯಲೆಕ್ಟ್ಗಳಿವೆ. ಕೊಂಕಣಿಯನ್ನು ಕ್ರಿಶ್ಚಿಯನ್, ಮುಸ್ಲಿಂ, ಕೊಂಕಣಿಗಳು, ಸಿದ್ದಿ, ಗೌಡರು ಎಲ್ಲರೂ ಮಾತಾಡ್ತಾರೆ. ಎಲ್ಲ ಡಯಲೆಕ್ಟ್ನ 42 ಡಯಲೆಕ್ಟ್ನ ಜನರು ಈ ಸಾಧನೆ ಮಾಡಿದವರು ಯಾರಾದರೂ ಇದ್ದರೆ ನಮಗೆ ಸಂಪರ್ಕ ಮಾಡಬಹುದು. ನನ್ನ ಹೆಸರು ರೇಮಂಡ್ ಡಿಕ್ಕುನ. ಅದು ನಿಮ್ಮ ಮುಂದೆ ಸ್ಕ್ರಾಲ್ ಆಗ್ತಾ ಇದೆ, ಅಲ್ಲಿ ನನ್ನ ನಂಬರ್ ಇದೆ. ನೀವು ನಿಮಗೆ ಸಂಪರ್ಕ ಮಾಡಿ ಈ ಕಾರ್ಯಕ್ರಮ ಬಂದು ನಿಮ್ಮ ಅಚೀವ್ಮೆಂಟ್, ನಿಮ್ಮ ಸಾಧನೆಗಳನ್ನು ಹೇಳಲು ಮತ್ತು ಜಗಜ್ಜಾಹೀರ ಮಾಡಲು ನಾವು ಅವಕಾಶ ಮಾಡಿಕೊಡ್ತೇವೆ ಕೊಂಕಣಿಯಲ್ಲಿ. ಈಗ ನಮ್ಮ ನಡುವೆ UC ಪೌಲೋಸ್ ಅವರು ಇದ್ದಾರೆ. ಅವರು ಮಾಡಿದ ಸೇವೆಯನ್ನು ನಾವು ಹೇಳಲಿಕ್ಕೆ ಈ 1 ಗಂಟೆ ಸಾಕಾಗುವುದಿಲ್ಲ. ಆದರೂ ಹೇಳಿ UC ಪೌಲೋಸ್ ಅವರೇ, ನಿಮ್ಮ ಎಲ್ಲ ಕಾರ್ಯಕ್ರಮದ ಒಂದು ಜಸ್ಟ್ ಇನ್ನೊಂದು 4-5 ನಿಮಿಷ ಇದೆ, ಹೇಳಿಬಿಡಿ. ನಿಮ್ಮ ಶಾಲೆ ಇದೆ. ಓಕೆ, ಪ್ರೀತಿಯ ವೀಕ್ಷಕರೇ, ಸಮಯ ಅಭಾವದವರಿಂದ ಬಹಳ ಚುಟುಕಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೇಳಿ. ಈಗ ನಮ್ಮ ಆಶ್ರಮದಲ್ಲಿ ನೆಲೆಗೊಂಡಿರುವವರು 382 ಮಂದಿ ಮಾನಸಿಕರು, ವಿಕಲಾಂಗರು, ಬುದ್ಧಿಮಾಂದ್ಯರು, ಅನಾಥರು, ಹ್ಯಾಂಡಿಕ್ಯಾಪ್ಟ್ ಮಕ್ಕಳು, ಡಿಸ್ಟ್ರಿಬ್ಯೂಟ್ ಕೋಟೇಜ್ ಅಂತ ಹೇಳಿ 382 ಮಂದಿ ಈಗ ಪ್ರೆಸೆಂಟಲ್ಲಿ ವಾಸ್ತವ್ಯ. ಎಲ್ಲ ಪ್ರಾಯದವರು. ಅದರಲ್ಲಿ ಈಗ 3 ವರ್ಷ ಪ್ರಾಯದಿಂದ ಹಿಡಿದು 103 ವರ್ಷ ಪ್ರಾಯದವರೆಗೆ ಇದ್ದಾರೆ. ಅದರಲ್ಲಿ ಎಲ್ಲ ಜಾತಿ ಧರ್ಮ,
ಎಲ್ಲ ಭಾಷೆಯವರು, ಎಲ್ಲ ರಾಜ್ಯವರು, ಭಾರತ ಯಾವುದು ಭಾಷೆ ಅಂತ ಗೊತ್ತಿಲ್ಲದವರು ಇದ್ದಾರೆ. ಇವತ್ತವರೆಗೆ ಮಾತಾಡಿದವರು ಕೂಡ ಇದ್ದಾರೆ. ಕೆಲವರು ಬಂದು 5-6 ವರ್ಷ ನಂತರ ಮಾತಾಡಿದವರು ಕೂಡ ಇದ್ದಾರೆ. ಆ ರೀತಿಯಲ್ಲಿ ನೀವು ಮನೆಗೆ ಕೆಲವರನ್ನು ಕಳಿಸಿದ್ರೆ ತುಂಬ ಜನ ಇಷ್ಟುವರೆಗೆ ನೋಡಿ, ನಾವು ಕನಿಷ್ಠ ಒಂದು ನನ್ನ ಅಂದಾಜು ಪ್ರಕಾರ 1900 ಮೇಲ್ಪಟ್ಟು ಜನವನ್ನು ಅವರವರ ಮನೆಗೆ ಕಳಿಸಲಿಕ್ಕೆ ಸಾಧ್ಯ ಆಯಿತು. ಅದು ಒಂದು ನಮಗೆ ಒಂದು ನೆಮ್ಮದಿ ಅಂತ ಕಾಣ್ತಾ ಇದೆ. ಇದು ನಾವು ಮಾಡುವ ಕೆಲಸಕ್ಕೆ ನಮಗೆ ಒಂದು ಸಾರ್ಥಕ ಅಂತ ಹೇಳಲಿಕ್ಕೆ ಆಗುತ್ತೆ. ಆದರೆ ಎಜುಕೇಶನ್ ಅಂತ ಹೇಳಿ ಟೋಟಲ್ ಇಷ್ಟುವರೆಗೆ 1800 ಮಂದಿಗೆ ನಾವು ಎಜುಕೇಷನ್ಗೆ ಹೆಲ್ಪ್ ಕೊಟ್ಟಿದ್ದೇವೆ, ಮಕ್ಕಳಿಗೆ ಹೆಲ್ಪ್ ಕೊಟ್ಟಿದೆ. ಅದು ನಿಮ್ಮ ಶಾಲೆ ಬಗ್ಗೆ ಹೇಳಿ. ನಮ್ಮ ಈ ಶಾಲೆಯನ್ನು ಪ್ರಾರಂಭಿಸಿದೆ ಅಂದರೆ ಈ ಇಂಗ್ಲೀಷ್ ಮೀಡಿಯಂ ತುಂಬಾ ಫೀಸ್ ಕೊಡಬೇಕು, ಕಲಿಸಲಿಕ್ಕೆ ಬಾಕಿ ಉಳಿದ್ರೆ ಕಷ್ಟ ಆಗುತ್ತೆ. ಆ ಒಂದು ಉದ್ದೇಶದಿಂದ ಆ ಶಾಲೆಯನ್ನು ಮಾಡಿದೆ. ಅದು ಅಲ್ಲ, ನಾವು ಕೂಡ ABCD ಕಲ್ತಿಲ್ಲ, ಆದರೆ ನಾಳೆ ಸಮಾಜಕ್ಕೆ ಒಂದು 10 ಮಕ್ಕಳು ಕಲಿತು ಸಮಾಜ ಅವರಿಂದ ಒಳ್ಳೆಯದಾಗಿ ನಡಿಬೇಕು, ಈ ಒಂದು ಉದ್ದೇಶದಿಂದ ಆ ಶಾಲೆಯನ್ನು ಪ್ರಾರಂಭಿಸಿದ್ದೇನೆ. ಇದು ನನ್ನ ಸ್ವಂತ ತಾಕತ್ತೋ ಅಥವಾ ನನ್ನ ಹೆಂಡತಿದೋ ನನ್ನ ಮಕ್ಕಳಿದೋ ಏನೋ ಶ್ರಮ ಏನೂ ಅಲ್ಲ, ಅಥವಾ ನಮ್ಮ ಸಾಧನೆಯೂ ಅಲ್ಲ. ಇದೆಲ್ಲ ನಿಮ್ಮಂಥ ಸಾವಿರಾರು ದಾನಿಗಳು ಈ ನಮ್ಮ ಮಂಗಳೂರಿಂದ, ಉಡುಪಿಯಿಂದ, ನಮ್ಮ ಕರ್ನಾಟಕದ ಹಲವಾರು ಕಡೆಯಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ, ಸುಮಾರು ಗಲ್ಫಲ್ಲಿ ಸುಮಾರು 8-10 ಕಂಟ್ರಿಗಳಿಂದ ನಮಗೆ ಕರ್ಕೊಂಡು ಹೋಗ್ತಾರೆ. ಅವರೇ ನಮಗೆ ಟಿಕೆಟು. ಈವನ್ ಏರ್ಪೋರ್ಟಿಗೆ ಹೋಗುವಾಗ ನನಗೆ ಅವರ ಹತ್ರ ಇಂಗ್ಲೀಷ್ ಮಾತಾಡಲಿಕ್ಕೆ ಗೊತ್ತಿಲ್ಲ. ನಾನು ಇಷ್ಟು ಹೇಳಿದೆ, ಪಾಸ್ಪೋರ್ಟ್ ಅವರ ಕೈಯಲ್ಲಿ ಕೊಟ್ಟು ಐ ಡೋಂಟ್ ಇಂಗ್ಲೀಷ್, ಸಾರಿ ಇಷ್ಟೇ ನಾನು ಕೈ ಮುಗಿತೀನಿ. ಅವರು ಪಾಸ್ಪೋರ್ಟ್ ನೋಡ್ತಾರೆ, ಸೀಲ್ ಹಾಕ್ತಾರೆ, ಇಂಗ್ಲೀಷ್ ಮಾಡಿ ನಾನು ಹೊರಗೆ ಕಳಿಸ್ತಾರೆ. ಒಂದೇ ಸೆಂಟೆನ್ಸ್, ಐ ಡೋಂಟ್ ನೋ ಇಂಗ್ಲೀಷ್. ಅಂದರೆ ನಾನು ಕಲ್ತಿರೋದು 4ನೇ ಕ್ಲಾಸ್, ಇದು ಯಾರೋ ಹೇಳಿ ಕೇಳಿ ನಾನು ಕಲ್ತದ್ದು. ನಾನು ಏರ್ಪೋರ್ಟಿಂದ ಹೊರಗೆ ಬರುವ ಯಾರಾದರೂ ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಲಿ ವ್ಯವಸ್ಥೆ ಇರ್ತಾರೆ, ಅಲ್ಲಿ ಒಳ್ಳೆ ಎಜುಕೇಷನ್ ಇದ್ದವರು ಯಾರಲ್ಲೂ ಬಂದು ಕರ್ಕೊಂಡು ಅವರ ಮನೆಯಲ್ಲಿ ನಮಗೆ ಊಟ ಉಪಚಾರ ವ್ಯವಸ್ಥೆ ಅವರೇ ಅಲ್ಲಿ ಜನಗಳಿಂದೆಲ್ಲ ಒಟ್ಟಿಗೆ ಕಲೆಕ್ಷನ್ ಮಾಡಿ ನಮಗೆ ಕೊಡೋದು. ಇದನ್ನು ತಂದು ನಾವು ಇಲ್ಲಿ ಕೊಡ್ತಾಯಿದ್ದೆ. ಆದರೆ ನಮ್ಮ ಇದರ ಕರ್ತವ್ಯ ಏನಂದರೆ, ನನ್ನ ಕೆಲಸ ಒಂದು ಪೋಸ್ಟ್ ಮ್ಯಾನ್ದು ಕೆಲಸ. ಒಂದು ಪೋಸ್ಟ್ ಮ್ಯಾನ್ಗೆ ಅಲ್ಲಿ ಅವ್ರದ್ದು ಲೆಟ್ರು ಬರುತ್ತೆ, DD ಬರುತ್ತೆ, ಚೆಕ್ಕು ಬರುತ್ತೆ, ಮನಿ ಆರ್ಡರ್ ಬರುತ್ತೆ. ಅದು ಯಾರಿಗೆ ತಲುಪಿಸಬೇಕು ಅದು ತಲುಪಿಸುವಂಥ ಕೆಲಸ ಮಾತ್ರ ನಂದು. ಇದರಲ್ಲಿ ನಮಗೆ ಹೆಚ್ಚಿಗೆ ಏನು ಪಾತ್ರ ಏನಿಲ್ಲ. ಇದರಲ್ಲಿ ಉದ್ದೇಶನ ನಾವು ಎಲ್ಲರೂ ಸೇರಿಕೊಂಡು ಇದು ಮಾಡಬೇಕು, ಎಲ್ಲರೂ ಇದರ ಪಾಲುದಾರ ಆಗಬೇಕು, ಎಲ್ಲರೂ ಇದರ ಹಕ್ಕುದಾರ ಆಗಬೇಕು, ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದು ಮಾಡ್ತಾಯಿದ್ದೇನೆ. ಇದು ನಮ್ಮ ಒಂದು ಹೆಸರು ಗಳಿಸಲಿಕ್ಕೋಸ್ಕರ ಮಾಡ್ತಾಯಿಲ್ಲ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಮ್ಮ ಒಂದು ಬೇಡಿಕೆ ಏನಂದರೆ, ತಾವು ಸಂದರ್ಭ ಸಿಕ್ಕಿದಾಗ ನಾವು ಹೇಳುವುದನ್ನು ನಂಬುವುದೇ ಬೇಡ, ದಯವಿಟ್ಟು ನೀವು ಆಶ್ರಮಕ್ಕೆ ಭೇಟಿ ಕೊಡಿ. ನಿಜವಾಗಲೂ ನಮಗೆ ಒಂದು ದಿವಸಕ್ಕೆ ದಾರಿ ಹೇಳಿಬಿಡಿ. ಮಂಗಳೂರಿಂದ ಸೀದಾ ಕಕ್ಕಿಂಜೆ, ಇಲ್ಲಿ ಒಂದೇ ರೂಟ್ 75 ಪಂಪೆಯಿಂದ 75 ಕಿಲೋಮೀಟರ್ ಕಕ್ಕಿಂಜೆ. ಅಂದರೆ ಧರ್ಮಸ್ಥಳ ಹೋಗೋ ರೂಟು ಉಜಿರೆ ಸಿಗುತ್ತೆ, ಉಜಿರೆಯಿಂದ ಚಾರ್ಮಾಡಿ ಹೋಗೋ ರೂಟು, ಚಾರ್ಮಾಡಿ ರೂಟ್ ಕಕ್ಕಿಂಜೆ ಸಿಗುತ್ತೆ. ಚಾರ್ಮಾಡಿ ರೋಡಲ್ಲಿ ಬರಬೇಕು. ಹೌದು, ಚಾರ್ಮಾಡಿ ಘಾಟಿ ರೋಡಲ್ಲಿ ಬಂದರೆ ಕಕ್ಕಿಂಜೆ ಪ್ರಪ್ರಥಮ ಸಿಗುತ್ತೆ. ಆ ಸಿಕ್ಕಿದ್ದು ಕೂಡ ಅಲ್ಲಿಂದ ರೈಟಿಗೆ 7 ಕಿಲೋಮೀಟರ್, ಅಲ್ಲಿ ಸಿಯೋನ್ ಆಶ್ರಮಕ್ಕೆ 7 ಕಿಲೋಮೀಟರ್ ಬೋರ್ಡ್ ಹಾಕಿದೆ ಕಕ್ಕಿಂಜೆಯಲ್ಲಿ. ಇಲ್ಲಿ ಬೆಳ್ತಂಗಡಿಯಲ್ಲಿ ಬಂದು ಕೇಳಿದ್ರು ಯಾರು ಹೇಳ್ತಾರೆ, ಉಜಿರೆಯಲ್ಲಿ ಬಂದು ಹೇಳಿದ್ರು ಕೂಡ ಯಾರು ಹೇಳ್ತಾರೆ ಸಿಯೋನ್ ಆಶ್ರಮಕ್ಕೆ ಹೋಗೋದು ದಾರಿ ಇರುತ್ತೆ ಎಲ್ಲರಿಗೂ. ಅದಲ್ಲ, ಅಥವಾ ನೀವು ಒಮ್ಮೆ ನೆಟ್ಟಲ್ಲಿ ಹಾಕಿ ಹೊಡೆದು ನೋಡಿದರೆ ಕ್ಲಿಯರ್. ಹೌದು, siyonaashram.in ನೋಡಿದರೆ ನಮ್ಮ ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ನಮಗೆ ಪ್ರತಿ ಒಂದು ದಿವಸ 1,12,000 ರೂಪಾಯಿ ನಮಗೆ ಖರ್ಚಾಗ್ತಾ ಇದೆ. ಅದರಲ್ಲಿ ಫುಡ್ಡು, ಮೆಡಿಸಿನ್, ತಿಂಗಳಿಗೆ 30 ಲಕ್ಷ ಚಿಲ್ಲರೆ ಆಗುತ್ತೆ. ಹೌದು, ನಮಗೆ 3,67,000 ರೂಪಾಯಿ ಅಲ್ಲ 3,67,00,000 ರೂಪಾಯಿ ಒಂದು ವರ್ಷಕ್ಕೆ ಕಳೆದ ವರ್ಷದ ಬಜೆಟ್ ಬೇಕಾಗ್ತದೆ. ಹೌದು, ಬಜೆಟ್ ಹೌದು, ಕಳೆದ ವರ್ಷ ಖರ್ಚು ಅದೆಲ್ಲ ಆಡಿಟ್ ಸರ್ಕಾರದಿಂದ ಎಷ್ಟು? ಸರ್ಕಾರದಿಂದ ನಮಗೆ ಕಳೆದ ವರ್ಷ ಒಂದು 96 ಲಕ್ಷ ರೂಪಾಯಿ ಸಿಕ್ಕಿತ್ತು. ಈ ವರ್ಷ ಏನು ನಮಗೆ ಸಿಕ್ಕಿಲ್ಲ. ಈ ವರ್ಷ ಸಿಕ್ಕಿಲ್ಲ ಅಂದ್ರೆ ಇಷ್ಟೊತ್ತು ಸಿಗಲಿಲ್ಲ, ಇನ್ನು ಸಿಗ್ಬೋದು. ಇಲ್ಲ, ಅದು ಅಂದರೆ ಅದು ಮೈನಾರಿಟಿಗೆ ಕೊಡೋದೇನೋ ಡೌಟ್ ಅಂತ ಮೈನಾರಿಟಿಯಿಂದ ಅಷ್ಟು ಕೊಡ್ತಾ ಇತ್ತು ಕಳೆದ ವರ್ಷ. ಅದ್ರ ಮುಂದಿನ ವರ್ಷ ಕೂಡ ಕೊಟ್ಟಿದೆ. ಮತ್ತು ಅದರ ನಂತರ ಅದು ಮುಂಚೆನೂ ಸಿಗಲಿಲ್ಲ, ಈಗ ಅದ್ರ ನಂತರನೂ ಸಿಗಿಲ್ಲ. ಮತ್ತು ಈಗ ಸರ್ಕಾರ 2 ವರ್ಷ ಮತ್ತು ಸರ್ಕಾರ ನಮಗೆ ಒಂದು 20 ಕ್ವಿಂಟಲ್ ಅಕ್ಕಿ, 10 ಕ್ವಿಂಟಲ್ ಗೋಧಿ ಕೊಡ್ತಾರೆ ಈಗ ತಿಂಗಳಿಗೆ ಇಷ್ಟು. ಆದರೆ ನಮಗೆ ಒಂದು ತಿಂಗಳಿಗೆ 45 ಕ್ವಿಂಟಲ್ ಅಕ್ಕಿ ಬೇಕು. ಬಾಕಿ ಅಕ್ಕಿ ಮಾತ್ರ ಸಾಕಾಗೋದಿಲ್ಲ, ಅದಕ್ಕೆ ಸಾಮಾನು ಬೇಕು. ಮತ್ತು ಈ ಇಷ್ಟು ಕೃಷಿ ಮಾಡ್ತೀರಾ ನೀವೇನೋ? ಸ್ವಲ್ಪ ಕೃಷಿ, ರಬ್ಬರ್ ಕೃಷಿ ಮಾಡಿ, ತರಕಾರಿ ಅಷ್ಟು ಮಾಡಲಿಕ್ಕೆ ಬೇಕಾದ ಜಾಗ ಇಲ್ಲ, ಗುಡ್ಡ ಜಾಗ ಇಲ್ಲಿ ಅಷ್ಟು ತರಕಾರಿ ಬೆಳೆಸಲಿಕ್ಕೆ ಆಗಲ್ಲ, ಲೆವೆಲ್ ಜಾಗ ಅಲ್ಲ. ಸ್ವಲ್ಪ ಅಡಿಕೆ ಹಾಕಿದ್ದೇನೆ, ಸ್ವಲ್ಪ ರಬ್ಬರ್ ಇದೆ. ಅದು ಮುಂಚೆನೇ ನಾವು ನಮ್ಮದು ಜಾಗ 21 ಎಕರೆ ಜಾಗ ಇದೆ. ಅದು ನಾನು ಖಾಸಗಿ ಜಾಗ. ನಾವು 1976ನೇ ಇಸವಿಯಲ್ಲಿ ಆ ಜಾಗ ಮಾಡಿಕೊಂಡಿದ್ದು. ನಾವು ಆಶ್ರಮ ಪ್ರಾರಂಭಿಸಿದ್ದು 1999ನೇ ಇಸವಿಯಲ್ಲಿ. ಆವತ್ತು ಇದು ಪ್ರಾರಂಭಿಸಿದ ನಾವು ಸ್ವಂತ ವಾಸ್ತವ್ಯದ ಮನೆಯಲ್ಲಿ, ಸಣ್ಣ ಒಂದು ಮನೆ, ಗುಡಿಸಲು ಥರ ಒಂದು ಮನೆ.
ಆ ಮನೆಯಲ್ಲಿ ಪ್ರಾರಂಭದಲ್ಲಿ 65 ಮಂದಿಯವರೆಗೆ ಆ ಮನೆಯಲ್ಲಿ ನಾವು ಒಟ್ಟಿಗಿದೆ, ನಾವು ಈ ಮಕ್ಕಳು ಎಲ್ಲ ಸೇರಿಕೊಂಡು. ನನಗೆ 4 ಮಕ್ಕಳು, 1 ಗಂಡು ಮಗ, 3 ಹೆಣ್ಣು ಮಕ್ಕಳು. ಮತ್ತು ಅವರೆಲ್ಲರೂ ಕಲ್ತಿದ್ದಾರೆ, ಎಲ್ಲರೂ PG ಮಾಡಿದ್ದಾರೆ. ಅದರ ಮದುವೆ ಆದರೂ ಕೂಡ ಅವರೆಲ್ಲರೂ ಕೂಡ ಈಗಲೂ ಅಲ್ಲೇ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ 2 ಮಕ್ಕಳು, 3 ಮಕ್ಕಳು, ಎಲ್ಲ ನನಗೆ 9 ಜನ ಗ್ರ್ಯಾಂಡ್ ಬೇಬೀಸ್ ಇದ್ದಾರೆ. ಸೊಸೆ ಇವರೆಲ್ಲರೂ ಸೇರಿಕೊಂಡು ಸೇವೆ ಮಾಡ್ತಾರೆ. ನಿಮ್ಮ ಆಶ್ರಮದಲ್ಲಿ ನಿಮ್ಮ ಇಡೀ ಕುಟುಂಬ ಕೆಲಸ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ನಮ್ಮ ಉದ್ದೇಶವೂ ಕೂಡ ಅದೇ, ನಾವು ಏನಾದ್ರು ಒಂದು ಕೆಲಸ ಮಾಡೋದಲ್ಲ, ಅದು ಸಮಾಜಕ್ಕೆ ಏನಾದ್ರು ಒಂದು ಅವರಿಂದ ಆ ಮಾಡುವ ಕೆಲಸದಿಂದ ಒಂದು ಒಳಿತಾಗಬೇಕು, ಸಮಾಜಕ್ಕೆ ನಾವು ಕೊಡುವಂಥ ಒಂದು ಸಣ್ಣ ಅಳಿಲು ಸೇವೆ ನಾವು ಮಾಡುವ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೇವೆ. ಇದು ನಾವು ಖಂಡಿತವಾಗಿ ಮಾಡಲಿಲ್ಲ, ಅದಕ್ಕೆ ಯಾವ ಸಂಶಯವೂ ಇಲ್ಲ. 100 ದಾನಿಗಳು, ಅವರು ಲಕ್ಷಾಂತರ ದಾನಿಗಳು ದಾನ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಯಾವಾಗಲೂ ಕೃತಜ್ಞತೆ ಆಗಿದ್ದೇನೆ. ಇನ್ನೂ ಕೂಡ ಇದು ಮುಂದಕ್ಕೆ ಈ ಆಶ್ರಮ ನಡಿಬೇಕಾದ್ರೆ ಇಂಥ ದಾನಿಗಳ ಸಹಕಾರ ಖಂಡಿತ ಬೇಕು. ಅದರಿಂದ ಆಶ್ರಮ ನೋಡಿದವರು ತುಂಬ ಜನ ಇದ್ದಾರೆ, ಕೇಳಿ ಅರಿತುಕೊಂಡವರಿದ್ದಾರೆ. 75 ಕಿಲೋಮೀಟರ್ ದೂರ ಅಲ್ಲ, ಹೌದು. ಸ್ವಲ್ಪ ಬರಲಿಕ್ಕೆ ಜನಗಳಿಗೆ ಒಮ್ಮೆ ಬಂದವರು ಇನ್ನೊಮ್ಮೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಸಮಯ ಸಿಕ್ಕಿದಾಗ ಸ್ವಲ್ಪ ಸಮಯ ಮಾಡಿಕೊಳ್ಳಿ. ಒಂದು ದಿವಸ ಅದಕ್ಕೋಸ್ಕರ ಮೀಸಲಾಗಿಡಿ. ಅದ್ರ ದೇವರು ನಿಮಗೆ ಕಡಿಮೆ ಮಾಡುವುದಿಲ್ಲ. ಸಮಾಜಕ್ಕೆ ನಾವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸೇವೆ ಮಾಡೋಣ. ಇದರಲ್ಲಿ ನಾವು ಯಾವ ಭಾವನೆಯೂ ತೋರಬಾರ್ದು ಎಂಬ ಉದ್ದೇಶದಿಂದ ಮಾಡ್ತಾ ಇದ್ದೇನೆ. ನಾವು ಮಾಡೋದು ನಮ್ಮ ಕರ್ತವ್ಯ. ಇದು ನಮಗೆ ದೇವರು ಈ ಒಂದು ಅವಕಾಶ ಕೊಟ್ಟಿದ್ದಾರೆ, ಇದಕ್ಕೆ ನಾವು ಸಂತೋಷ ಪಡಲೇಬೇಕು. ನಾವು ಏನು ಮಾಡಿದರೂ ಕೂಡ ಇವತ್ತಿಗೆ ಎಲ್ಲ ಮುಗಿದೋಗುತ್ತೆ, ಆದರೆ ಇದು ನಮಗೆ ಎಂದಿಗೂ ಮುಗಿದೋಗೋದಿಲ್ಲ. ಈಗ ಉದಾಹರಣೆಗೆ ನಾವು ಈಗ ಎಲ್ಲರೂ ಹೇಳ್ತಾರೆ ಯೂಸುಫ್ ಪೌಲೋಸ್ ಆಶ್ರಮ ಮಾಡ್ತಾರೆ, ನಿಜವಾಗ್ಲೂ ಅಲ್ಲ. ಈ ಲಕ್ಷಾಂತರ ಮಂದಿಗಳು ಸೇರಿಕೊಂಡು ಈ ಆಶ್ರಮ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟು. ಹೌದು, ನಮ್ಮ ಮೇಲೆ ನಂಬಿಕೆ ಇದೆ, ಆದರೆ ಅವರದ್ದೆಲ್ಲರದ್ದು ಪಾಲುಂಟು. ಇದು ಅವರು ಕೆಲವರು ಹೂವು ಕೊಡಲಿಕ್ಕೆ ಸಾಧ್ಯತೆ ಇದ್ದರು ಹೂವು ಕೊಟ್ಟಿದ್ದಾರೆ, ಹೂವಿನ ಹೆಸರು ಕೊಡಲಿಕ್ಕೆ ಸಾಧ್ಯ ಇದ್ದರು ಹೆಸರು ಕೊಟ್ಟಿದ್ದಾರೆ. ಆದರೆ ಇವರು ಎಲ್ಲರೂ ಕೂಡ ಇದರ ಪಾಲುದಾರರು. ಆದರೂ ಧಾರ್ಮಿಕ ಮುಖಂಡರು ಸೇರಿದ್ದಾರೆ, ಯಾವ ಧರ್ಮ ಅಂತೂ ಇಲ್ಲ, ಎಲ್ಲ ಧರ್ಮದವರು ನಮಗೆ ಸಹಾಯ ಮಾಡಿದ್ದಾರೆ. ಈಗ ಒಂದು ಧರ್ಮದ ವಿಷಯ ಹೇಳುವಾಗ ಇನ್ನೊಂದು ಧರ್ಮಕ್ಕೆ ಅಭ್ಯಾಸ ಆಗುತ್ತೆ. ಆದರೆ ಒಂದು ವ್ಯಕ್ತಿದ ಹೆಸರು ಹೇಳಿ ಇನ್ನೊಬ್ಬರಿಗೆ ನನ್ನ ಹೆಸರು ಹೇಳಿಲ್ಲಂತೆ, ಅದು ಆಗಬಾರ್ದು ಅಂತ ಹೇಳ್ಕೊಂಡು ಯಾರ್ದು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಎಲ್ಲ ಧರ್ಮದವರು ಕೈಲಾದ ಸಹಾಯವನ್ನು ಖಂಡಿತವಾಗಿ ಎಷ್ಟು ಮಾಡಿದ್ದಾರೆ. ಇನ್ನೂ ಕೂಡ ಅವರ ಸಹಾಯ ನಮಗೆ ಖಂಡಿತವಾಗಿ ಬೇಕು, ಇಲ್ಲಿ ನಮ್ಮಿಂದ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಇದನ್ನು ತುಂಬ ಉತ್ತಮ ಮಟ್ಟಕ್ಕೆ ಇನ್ನೂ ಹೆಚ್ಚಾಗಿ ಸೇವೆ ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಬೇಕಾದ ಸ್ಥಳ ಸೌಕರ್ಯಗಳು, ಬಿಲ್ಡಿಂಗ್ದೆಲ್ಲ ಕಟ್ಟೋಣದೆಲ್ಲ ಕೊರತೆಗಳಿವೆ. ಅದನ್ನು ಸ್ವಲ್ಪ ನಿಭಾಯಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಯಾರಾದರೂ ದಾನಿಗಳು ಮುಂದೆ ಬಂದರೆ ಅದನ್ನು ಕೂಡ ಮಾಡಿ ಇನ್ನೂ ಹೆಚ್ಚಿನ ಮಂದಿಗೆ ಸೇವೆ ಸಲ್ಲಿಸಬೇಕಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದೇನೆ. ಪೌಲೋಸ್ ಅವರೇ, ಒಂದು ನಾವು ಈ ಕೊಂಕಣಿ ಭಾಷೆಯ ನಕ್ಷತ್ರ ಕಾರ್ಯಕ್ರಮವನ್ನು 2 ವರ್ಷದಿಂದ ಮಾಡ್ತಾ ಇದ್ದೇವೆ. ಓಕೆ. ಈ ಮಾಡಿದ ಎಲ್ಲರೂ ಬಹಳ ಒಳ್ಳೆಯ ವ್ಯಕ್ತಿಗಳು ಮತ್ತು ಒಳ್ಳೆ ಪುಣ್ಯದ ಕೆಲಸ ಮಾಡಿದವರು ಇಲ್ಲಿ ಬರ್ತಾ ಇರ್ತಾರೆ. ಆಲ್ ಆರ್ ಈಕ್ವಲ್, ಸಮ್ ಆರ್ ಮೋರ್ ಈಕ್ವಲ್ ಅಂತ ಹೇಳುವುದು ಒಂದು ಗಾದೆ ಇದೆ. ನೀವು ಆ ಮೋರ್ ಈಕ್ವಲ್ಗಳಲ್ಲಿ ತುಲನೆ ಮಾಡುವಂಥ ಒಂದು ವ್ಯಕ್ತಿತ್ವದವರು. ಅಷ್ಟು ದೂರ ಇದ್ದರೂ ಜನರ ಎಲ್ಲ ಒಲವನ್ನು ಗಳಿಸಿಕೊಂಡು ಇಷ್ಟು ಜನರಿಗೆ, ನೀವು ಕಲಿಯದಿದ್ದರೂ ಜನರಿಗೆ ಸೇವೆ ಮಾಡಿ ಅವರಿಗೆ ಶಿಕ್ಷಣ ಕೊಟ್ಟು ಇಷ್ಟೆಲ್ಲ ಮಾಡಿ ಕೊಟ್ಟಿದ್ದೀರಿ. ನಿಮಗೆ ಎಲ್ಲ ವೀಕ್ಷಕರ ಪರವಾಗಿ ಒಂದು ನಮ್ಮ ಚಪ್ಪಾಳೆಯನ್ನು ಕೊಟ್ಟು ನಿಮಗೆ ಅಭಿನಂದನೆ ಹೇಳ್ತಾ ಇದ್ದೇನೆ. ಹೇಳಲಿಕ್ಕೆ ಮರೆತು ಬಿಟ್ಟೆ, ನಿಜವಾಗಲೂ ನಮ್ಮಲ್ಲಿ ಸೇವೆ ಮಾಡುವವರಿದ್ದಾರೆ. ಸಂಬಳ ಸಣ್ಣ ಪುಟ್ಟ ಸಂಬಳ, ನಿಜವಾಗಲೂ ಅವರಿಗೆ 1,000 ಸಂಬಳ ಕೊಡುವಲ್ಲಿ ಕೇವಲ 500 ರೂಪಾಯಿ ಸಂಬಳಕ್ಕೆ ಅಲ್ಲಿ ದುಡಿತಾ ಇದ್ದಾರೆ. ಅವರ ಸೇವೆ ಕೂಡ ಮಹತ್ವವಾಗಿದೆ. ಅವರಿಗೆಲ್ಲ ಕುಟುಂಬ ಉಂಟು, ಅವರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ನಿಮ್ಮ ಮಿಸಸ್ ಅವರು ಮಾತಾಡೋದಿಲ್ಲ, ಆದರೂ ನಮ್ಮ ಮಿಸಸ್ ಅಂದರೆ ಮಾತು ಕಡಿಮೆ, ನಾನು ಮಾತು ಸ್ವಲ್ಪ ಜಾಸ್ತಿ, ಅವರು ಮಾತು ಕಡಿಮೆ, ದುಡಿಮೆ ಜಾಸ್ತಿ. ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನೆಮ್ಮದಿಯ ಬದುಕು ನಿಮಗೆ ಆಗಲಿ. ನಾವೆಲ್ಲ ಬೇಡುವ ಎಲ್ಲ ದೈವರು ನಿಮಗೆ ಎಲ್ಲ ಆಯುರಾರೋಗ್ಯ ಭಾಗ್ಯ ಎಲ್ಲ ಒದಗಿಸಿಕೊಡಲಿ ಅಂತ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ಇಲ್ಲಿ ನೋಡುಗರ ಎಲ್ಲರ ಪರವಾಗಿ ನಿಮಗೆ ಆಶೀರ್ವಾದ ಕೊಡಲಿ ಅಂತ ಬೇಡ್ತಾ ಇದ್ದೇನೆ. ನೀವು ಬಂದದಕ್ಕೆ ಧನ್ಯವಾದ. ಪೌಲೋಸ್ ಸರ್, ನಿಮಗೂ ಧನ್ಯವಾದ. ನಿಮಗೂ ಧನ್ಯವಾದ. ವೀಕ್ಷಕರೇ, ಕೊಂಕಣಿ ಭಾಷೆಯ ನಕ್ಷತ್ರಗಳು ಕನ್ನಡದಲ್ಲಿ, ಯಾಕಂದರೆ ಅವರಿಗೆ ಕನ್ನಡ ಕೊಂಕಣಿ ಸ್ವಲ್ಪ ಕಷ್ಟ ಆದ್ದರಿಂದ ಕನ್ನಡದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದೀನಿ. ನೀವೆಲ್ಲ ನೋಡಿದಿರಿ. ಪ್ರತಿ ವಾರ ನಾವು ಯಾರು ಇಲ್ಲಿ ಬರ್ತಾರಂತ ಅನೌನ್ಸ್ ಮಾಡೋದಿಲ್ಲ, ಕಾರ್ಯಕ್ರಮ ಅಂತ ಮಾತ್ರ ಅನೌನ್ಸ್ ಮಾಡಿದ್ದೀವಿ. ನೀವು ನಮ್ಮೊಟ್ಟಿಗೆ ಇರ್ತೀರಿ ಮತ್ತು ಈ ಕಾರ್ಯಕ್ರಮಕ್ಕೆ ಕಾಯ್ಕೊಂಡಿರ್ತೀರಿ. ನಿಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಮ್ಮೊಟ್ಟಿಗೆ ಇಡೀ 1 ಗಂಟೆ ಕಾಲ ಇದ್ದು ಈ V4 ನ್ಯೂಸ್ ಲೈವ್ ನೋಡಿದ್ದಕ್ಕೆ ನಿಮಗೆ ಎಲ್ಲ ಧನ್ಯವಾದ ಹೇಳ್ತಾ ಕೊಂಕಣಿ ಭಾಷೆಯ ನಕ್ಷತ್ರ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮುಂದಿನ ಗುರುವಾರ ಮತ್ತೊಮ್ಮೆ ಸಿಗುವ. ಧನ್ಯವಾದ.